ಕಿರಣ್ ಕುಮಾರ್ ಇಂದು ಅವರು ಬಂದರು. ರೋಲ್ ನಂಬರ್ 1 ಪ್ರೆಸೆಂಟ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ. ವೆಲ್ಕಮ್ ಟು ಮೈ ಲೈಫ್ ಕಿರಣ್ ಕುಮಾರ್ ಅವರೇ. ಗುಡ್ ಮಾರ್ನಿಂಗ್ ಆ್ಯಂಡ್ ಸ್ವೀಟ್ ಡೇಸ್, ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಈವ್ನಿಂಗ್ ಕಿರಣ್ ಅವರೇ. ಕಾಫಿ ಏನಾದರೂ ಕುಡಿತೀರಾ ಸಾಯಂಕಾಲ? ನಿಮ್ಮ ಲೈವ್ಗೆ ನಿಮಗೆ ಸ್ವಾಗತ ಕೋರುವ ಕಿರಣ್ ಕುಮಾರ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಲೈವ್ಗೆ ನನಗೆ ಸ್ವಾಗತವನ್ನು ಕೊಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೆ ವೆಲ್ಕಮ್ ಅನ್ನು ಮಾಡ್ತಾ ಇದ್ದೇನೆ ನನ್ನ ಲೈವ್ಗೆ. ಮತ್ತು ಕಾಫಿ ಏನಾದರೂ ಕುಡಿತೀರಾ ಸಾಯಂಕಾಲ? ನೋಡಿ ಮಳೆ ಬರ್ತದೆ ನಿಮ್ಮಲ್ಲಿ. ನಮಗೆ ಇಲ್ಲಿ ಮಳೆ ಬರ್ತದೆ, ಮಳೆ ಶಬ್ದ ಜೋರುಂಟು. ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ ನಮ್ಮ ಕಿರಣ್ ಕುಮಾರ್ ಅವರು. ಅನ್ನಪ್ಪಣ್ಣಿ ಅವರು ಬಂದು ಲೈಕ್ ಡನ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅನ್ನಪ್ಪ ಅವರೇ. ವೆಲ್ಕಮ್ ಟು ಮೈ ಲೈವ್. ಅನಿಲ್ ಸುವರ್ಣ ಹಾಯ್ ಸಂಗೀತ ಸಿಸ್ ಬರ್ಸ ಉಂಡು ಮೂಲು ಎಂಕ್ರಿಲ್ಲ ಮುಲ್ಪ ಬರ್ಸ ಉಂಡಿ ಅನ್ನಪ್ಪಣ್ಣಿ ಅವರೇ. ನಮಗೆ ಕೂಡ ತುಂಬ ಬರ್ಸ ಇದೆ ಇಲ್ಲಿ, ಗಾಳಿ ಬರ್ಸ ಉಂಟು, ಗಾಳಿ ಬರ್ಸ. ಹಾಯ್ ಸಂಗೀತ ಸಿಸ್ ಬಂದು ಅನಿಲ್ ಸುವರ್ಣ ಪರಂದುಲ್ಲೇರು. ಹಾಯ್ ಅನಿಲ್ ಅಣ್ಣ. ಕಾಫಿ ಪರಿಹಾರ, ಕಾಫಿ ಟೀ ಇದೆಲ್ಲ ಪರಿಹಾರ. ಅನ್ನಪ್ಪಣ್ಣಿ ಅವರೇ, ನೀವು 8 ಗಂಟೆಗೆಲ್ಲ ಕುಡಿಯುವುದು ಕಾಫಿ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ ನಮ್ಮ ಅನ್ನಪ್ಪಣ್ಣಿ ಅವರು. ಥ್ಯಾಂಕ್ ಯು ಸೋ ಮಚ್ ಅನಿಲಣ್ಣ. ಬಕ್ಕ ವಿಶೇಷಪುರದಾದೆ ಲೈಕ್ ಡನ್ ಬಂದಿಲ್ಲ ನನ್ನಿ ಅನಿಲಣ್ಣ ಕಾಣೆ ಎನ್ ಮಾಡ್ತಿದ್ದೆ ಲೈವ್ ಉಪ್ಪುನಾಗ ಏನಾರ ಲೈವ್ ಉಂಡೆ ಬೇತೆ ಮುಲ್ಪ ಬರ್ಸ ಇಜ್ಜಿ ಮುಲ್ಪ ಮಸ್ತ್ ಬರ್ಸ ಉಂಡಿ ಅನಿಲಣ್ಣ. ಇತ್ತೆ ಸ್ಟಾರ್ಟ್ ಆಯ್ತು, ಜೋರು ಗಾಳಿ ಉಂಡು, ಗಾಳಿ. ಕಾಫಿ ಟೀ ಬಿಡಿ, ಪರಿಸರ ಉಳಿಸಿ. ಅದು ಹೇಗೆ ಪರಿಸರ ಉಳಿಸುವುದು ಕಾಫಿ ಟೀಯನ್ನು ಬಿಟ್ಟು? ಮುಲ್ಪ ಬರ್ಸ ಇಜ್ಜಿ ಬಂದಲ್ಲಿ ಅನಿಲ್ ಸುವರ್ಣ ಅವರು ಅಂದೆ ನನ್ನ ದಾನೆಕ್ಕ ಚಾಂಡ್ ಅನ್ಕೊಂಡೊಂದಿಲ್ಲ ರಣಪ್ಪಣ್ಣಿ ಅವರು. ಆಂಡಿಯೇ ಚಾಂಡ್ ಚಾಪ ನೀನು ಒನಸೆ ಲೇಟ್ ಆತನು ಮನ್ನಾಗ ಚಾಲಾಯಿ ತೊಟ್ಟು ಕಾಣ್. ಅಂದ ಓಕೆ ಪನದಲ್ಲೇರು ನಮ್ಮ ಅಣ್ಣಪ್ಪಣ್ಣಿ. ಇನ್ನೀನ ಲೈವ್ ಇಜ್ಜೆ ಅಣ್ಣಪ್ಪಣ್ಣಿ. ನೈಸ್ ಲೈವ್ ಅಕ್ಕ ಪನದಲ್ಲಿ. ಥ್ಯಾಂಕ್ ಯು ಸಪೋರ್ಟಿಂಗ್ ಡುಲ್ಲೇರು ನಮ್ಮ ಅಣ್ಣಪ್ಪಣ್ಣಿ. ಇನ್ನು 5 ಗಂಟೆ ಲೈವ್ ಅಣ್ಣಪ್ಪಣ್ಣಿ. ಕೋಡೆ ಈದು ಕೊಡ್ತು ಗತೆ ಲೈವ್ ಇತ್ತೀನಿ ಇಲ್ಲ ಅನ್ನಂದು ಈದು ಕೊಡ್ತು ಹಿಂಗೆ ಪೋಂದಿತ್ತ ಗಾಡಿ. ಎನ್ನ 16 ಗಂಟೆ ಉಂಡು ಅಕ್ಕ. ಒಬ್ಬ 16 ಗಂಟೆಗೆ ಇರ್ನ ಲೈವ್ ಒಬ್ಬ ಬಾನಿ ಮಾತೆ ಮನ್ಪುರ್. ಬಟ್ ಇತ್ತೆ ಟೈಮ್ ಚೇಂಜ್ ಉಂಡು ಅಂದೆ ಚೇಂಜ್ ಮಲ್ದೇರೆ. ಓಕೆ ಅತ್ತೆ ನಾನು ಕೇನಿ ಹೆಂಗೆ ಗೊತ್ತು ಜತೆ ಇತ್ತೆ 8 ಗಂಟೆಗೆ ಅರ್ನ ಲೈವ್. ಬೊಕ್ಕ ವಿಶೇಷ ಲೈವ್ ಓನರ್ ವಿಶೇಷದ ಆಲೆಜ್ಜಿ ಕಿರಣ್ ಕುಮಾರ್ ಅವರ ವಿಶೇಷ ಏನಿಲ್ಲ, ಎಲ್ಲ ನಿಮ್ಮದೇ ವಿಶೇಷ. ಓಕೆ ಅಕ್ಕ ಪಣದಲ್ಲೇರು. ಸೂಪರ್ ಪಣದಲ್ಲೇರು. ಚಂದಿರನಿಲ್ಲದ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಏನ ಊರು ಓಲು ಎನ್ನ ಸುರತ್ಕಲ್ಯೆ ಈನ ಊರು ಓಲು ಕಿರಣ್ ಕುಮಾರ್ ಕುಡ್ಲಾನೆ. ನೀವು ಮಂಗಳೂರಿನವರಾ? ಹೌದು, ನೀವು ಮಂಗಳೂರಿನವರು. ಇದು ತುಳು ಮಾತಾಡ್ತೀರಲ್ಲ. ಇತ್ತೆ ಚೇಂಜ್ ಮಂದಿನಿ ಗೊತ್ತಿಜ್ಜಿ ಅರೆನ ಟೈಮ್ ಅವೇ ಫಿಕ್ಸ್ 8 ಗಂಟೆಗೆ ಹೊರ ಅರೆದನೆ ಪಾತಿರ್ಲೆ ಅಂದೆ. ಇತ್ತೆ 8 ಗಂಟೆಗೆ ದುಂಬಿ 8 ಗಂಟೆಗೆ ಇತ್ತೀನಿ. ಅದು ಹೆಂಗೆ ಗೊತ್ತು ಜನ ಹೊರ ಲೈವ್ ಬೈದಿರಿ ಯಾನ್ ಪೋತು ಜಾರ್ನ ಲೈವ್ಗೆ ಇದ ಮುಟ್ಟ ಇರ್ ಪೋಪು ಜರ ಅನ್ನ ಲೈವ್ಗೂ ದುಮ್ಮು ಟೀಚರ್ 8 ಗಂಟೆಗೆ ಇತ್ತೀನಿ ಯಾರನ್ನ. ಅಣ್ಣಪ್ಪ ನೀ ಸೂಪರ್ ಪಂದ್ರೆ ಬಾಯ್ ಅಕ್ಕ ಬೇಲೆ ಉಂಡು ಆವು ಅಣ್ಣಪ್ಪ. ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ ಅಣ್ಣಪ್ಪ ಗಿಫ್ಟ್ ಕೊಡಿ ಅಂತ ಅಲ್ಲಮುದ್ದೀನ್ ಅವ್ರು ಹೇಳ್ತಾ ಇದ್ದಾರೆ. 786
ಅನ್ನಪ್ಪ ಗಿಫ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಕಿರಣ್ ಗಿಫ್ಟ್ ಕೊಡಿ ಪ್ಲೀಸ್, ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 786 ಅವರು ಕಿರಣ್ ಗಿಫ್ಟ್ ಕೊಡಿ ಪ್ಲೀಸ್, ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಗಿಫ್ಟ್, ಒಬ್ಬರಿಗೊಬ್ಬರು ಗಿಫ್ಟ್ ಕೊಡಿ, ರಿಟರ್ನ್ ಗಿಫ್ಟ್ ತಗೊಳ್ಳಿ. ಯಾನ್ ಹೆಣ್ಮಗಂಟೇನೆ ಎಂಜಿನೇ ಯಾನ್ ಹೆಣ್ಮಂಟೆ ಅತಿ ಪೂಜಾರಿ ಬಾನಿಸಿನ ಲೈವ್ಗೆ ಹೆಂಗ್ ಗೊತ್ತಿತ್ತು ಜೇರ್ನಪುರ ಹೆಂಗ್ ಕೊಡತ್ತೆ ಒಂದು ಹೆಣ್ಮಾಂಟೆ ದೊರ್ಮಾಂಟೆ ಬಿಡ ಮಾತ್ರ ಒಂಜಿ ಟೈಮ್ ತಿಕ್ಕುನಿ ಲೈವ್ ಮಲ್ಪರೆ ಎಂಕೆ ಬಂಡೆ ವಿಚಾರ ದಾದ ಮಲ್ಪನಂದೇ ಗೊತ್ತಾಪುಜಿ ಎಂಕ್ ಒಂಜಿ ಹೊರಾನೆ 3 ಗಂಟೆದ ಲೈವ್ ಮಲ್ಪರೆ ಆಪುಜಿ ಏನರ್ದು ಇದು ಲೈವೇ ಬಂದ್ ಮಲ್ಪಡ ಆಪುಣ ಅಂತೋಜುನು ಲೈವ್ ಇತ್ತನ ಲೈವ್ಗೆ ಬೊರ್ಚಿ ತೋಜುನು ಖಾಲಿ ವಿಡಿಯೋ ಪಾಡ್ದು ತೂಕನ ಅಂದಾನು ಎನ್ನು ಹೊರ ಅಂದು ಹೆಣ್ಮಗಂಟೇನೆ ಇತ್ತೀನಿ. ಮಾರುತಿ ಹೆಲೋ ಬಂದಿದ್ದಾರೆ. ಹೆಲೋ ಮಾರುತಿ ಅವರೇ, ವೆಲ್ಕಮ್ ಟು ಮೈ ಲೈವ್. 786 ಅಲ್ಲಮುದ್ದೀನ್ ಅವರೇ, ನಿಮಗೆ ಕೂಡ ವೆಲ್ಕಮ್ ಟು ಮೈ ಲೈವ್. ಐಕ್ ಈರ್ ಪಾತಿರ್ಲೆತ್ತ ಅತ್ತಿ ಎಂಕ್ ದಾಲ ಪಂತಚೇರಿ ಏರ್ಲ ಯಾನ್ ಕೇನಿ ಜಸ್ಟ್ ಇಡ್ಡ ಈರ್ ಏರ್ನ ಲೈವ್ ಉಂಡು ಒಂದು ಏನ್ ಮಾಡ್ತೆ ನಿಕುಲ್ ಪೋಪರ್ ಅದು ಹೆಂಗ್ ಗೊತ್ತಿಜ್ಜಿ ಯಾನ್ ಪೋತಿಜ್ಜಿ ಏರ್ನ ಲೈವ್ಗೆ ತಿಂಡಿ ತಿಂತಾರೆ. ಆ ತಿಂಡಿ ಇಜ್ಜಿ ಒಂತ ಲೇಟ್ ಆತು ನನ್ನ ಸುನ್ನಾನೆ 3 ಗಂಟೆ ಆತಂಡು ಅಂಚೆ ತಿಂಡಿ ಇತ್ತಿಜ್ಜಿ ಚಾಪರಿ ಎತ್ತೆ. ಸನ್ನಿ CH ಹಾಯ್ ಮೇಡಮ್ ಅಂತ ಹೇಳ್ತಿದ್ದಾರೆ. ಹಾಯ್ ಸನ್ನಿ ಅವರೇ, ವೆಲ್ಕಮ್ ಟು ಮೈ ಲೈವ್ ಸನ್ನಿ ಅವರೇ. ಚಾ ಆಯ್ತಾ ಸಿಸ್ಟರ್? ಚಾ ಆಯ್ತು ಇರೇನ 1 ಗಂಟೆ ಆತ. ಚೇಂಜ್ ಮಲ್ಪಡ ಮನ್ಪಡತೆ ಚೇಂಜ್ ಮಲ್ಪೆರಡ ಮನ್ಪಡತೆ ಬೊರ್ಚಿ ಅತ್ತು ಮಲ್ಲೆ ಜಾರ್ ಮಲ್ಪಾಡು ಯಾನ್ ಎಂಕದಲ್ಲಿಜ್ಜಿ ಎಂಕ್ ಬತ್ತಿನಾತ್ ಯಾವ ಜನ ಯಾನ್ 1 ಗಂಟೆದ ಮಲ್ಪುನು ಎಂಕ್ ಕೊಡತೆ ಎಂಕ್ ಜೋಕುಲು ಏಳ ಇವಾಗ ಸ್ಕೂಲು ಪೋಪೆರತೆ ಎನ್ಮ ಅಂಟೆಗೆ ಇಂಕ್ ಎನ್ಮ ಅಂಟೆ ದೊರ್ಮ ಅಂಟೆ ಮುಟ್ಟ ನನ್ನ ಹಸ್ಬೆಂಡ್ ಪಂತೀರಿ ಜೋಕ್ಲೆಗ್ಲ ಎಂಕ್ಲ ಟೈಮ್ ಕೊರ್ಪಿನ ಕೊರೋಡು ಎಂಕ ಉಪ್ಪುನೆ ಖಾಲಿ ಎನ್ಮೋರ್ ದೊರ್ಮ ಅಂಟೆ ಒಂತೆ ಪುಡ್ಸೊತ್ತುಪ್ಪುನ ಐದು ಬಕ್ಕ ಎನ್ನ ಬೇಲೆ ಸ್ಟಾರ್ಟ್ ಆಪುನ್ ಬೇತೆ ಬಗ ಕ್ಯಾಟ್ರಿಂಗ್ ದ ಪುರ ಇತ್ತಂಡ ಅವಳ ಆಪುಜಿ ಹಾನಿ ಲೈವ್ ಇಜ್ಜಿ ಅಂಚ ಬಗ ಬೈಯಡು 4 ಬಕ್ಕ ಜೋಕುಲು ಗೊಬ್ಬರ ಒಪ್ಪೇರು ಜೋಕುಲು ಉಪ್ಪುಜಿರು ಆ ಟೈಮ್ಡು ಅಂಚ 5 ಗಂಟೆ 6 ಗಂಟೆ ಒಂದು ಬಾಜರಿಗೆ ಜೋಕುಲು ಬರ್ಪೇರು ಐದು ಕಕ್ಲೇಗೆ ಪುರ ಟೈಮ್ ಅಂಚ. ಸಿ ಯು ನೆಕ್ಸ್ಟ್ ಲೈವ್. ಸನ್ನಿ CH ಅವರೇ ಬಾಯ್ ಅಂತ ಹೇಳ್ತಿದ್ದೆ. ಓಕೆ ಥ್ಯಾಂಕ್ ಯು ಸೋ ಮಚ್, ನೀವು ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸನ್ನಿ ಅವರೇ. ಕನ್ನಡ ಬರುವುದಿಲ್ವಾ? ಎಂಕದಲ್ಲ ಪ್ರಾಬ್ಲಮ್ ಇಜ್ಜಾರ್ನ ಲೈವ್ ಹೊಡ್ದು ಅತ್ ಎನ್ನಲ ಯಾನ್ ಲೈವ್ ಮಲ್ತಿನ ಅರೆಗೋಲ ಜನ ಬರ್ಪಿನ ಕಮ್ಮಿ ಆಪಣ ಅದು ಯಾನ್ನ ಪ್ರಶ್ನೆ ಅಂಚ ಕೇನು. ಸಿ ನೆಕ್ಸ್ಟ್ ಲೈವ್ ಅಂತ ಹೇಳ್ತಾರೆ. ಇಂಗ್ಲೀಷಾ? ಐ ಡೋಂಟ್ ನೋ ಇಂಗ್ಲೀಷ್, ಓನ್ಲಿ ಕನ್ನಡ ಆ್ಯಂಡ್ ತುಳು. ನನ್ನ ಯಾನ್ಲ ಹೆಣ್ಮ ಗಂಟೆಗೆ ಲೈವ್ ಮಲ್ಪುನು ನನ್ನ ದಾದೆ ಅನಿಲ್ ಅನ್ನ ಬೇಳೆ ಸಾರ್ ಜನ ಬೋಡಿ ಲೈವ್ ಓನರ್ ಬಲಸೆರೆ ಜನ ಬೋಡಿ ಲೈವ್ ಓನರ್ ಕೇಳೋದಿಲ್ಲ ಅಂದು ಇತ್ತೀಚ್ ಬರ್ಚಿ ಕ್ಯಾಟ್ರಸ್ ಕಮ್ಮಿಂಡು ಈಗ 21 ಬಕ್ಕ ಸ್ಟಾರ್ಟ್ ಆಗ್ಬಿಡು ಮದ್ನಾಪುರ ಬಲಸೆರವು ಒಂಜಿ ಗ್ರೂಪ್ ಉಂಡು ಅಕ್ಲೆಗೆ ಕೊರ್ಪೇರು ಪಪ್ಪ ಅಕ್ಕುಲೆ ಬರ್ಪೇರು ಅಕ್ಕಲ ಗ್ರೂಪ್ ದಾಕ್ಲೆಲ್ಲ ಬರ್ಪೇರು. ಟೀಚರ್ ಹೋದ್ರೆ ಎಲ್ಲಿಗೆ ಹೋಗೋದು ಕಿಚ್ಚ ಟೀಚರ್? ನಾನು ಹೇಳಿದ್ದೇನೆ ಟೀಚರ್ ಹೋದ್ರೆ ಎಲ್ಲ ಗೊತ್ತಾಗ್ತದಲ್ಲ, ಪೇಪರಲ್ಲೆಲ್ಲ ಫೋಟೋ ಎಲ್ಲ ಬರ್ತದೆ ಟೀಚರ್ ಹೋದ್ರೆ ಆಯ್ತಾ. ಅವು ಬಂದಿ ಸನ್ನಿ CH ಅವರು ಓಕೆ ಥ್ಯಾಂಕ್ ಯು ಬಾಯ್ ಸನ್ನಿಜಿ ಬಾಯ್ ಥ್ಯಾಂಕ್ ಯು ಸೋ ಮಚ್. ಕಿಚ್ಚ ಬಾಸ್ ಕಿಂಗ್ ಮೇಕರ್ ಡನ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಕಿರಣ್ ಕೋನ್ ಯಾನು ಬರ್ಪೆ ಇರು ಬರ್ಪರ ಜನ ಇಜ್ಜಿನ ಪನ್ಕೇರೆ ನಾವೇ ಯಾವ ಕ್ಯಾಟ್ರಿಂಗ್ ನ ಓನರ್ಡೆ ಕೇಳೋಣ ಅಪ್ಪನು ಮತ್ತಿ DPಯಲ್ಲಿ ಬಂದಿದ್ದೆ ಫೋಟೋ ಮತ್ತಿಲ್ಲಿ DPಯಲ್ಲಿ ಬಂದಿದ್ಯಾ ಫೋಟೋ ಎಂತದ ಕಿಚ್ಚ? ಕವಿತಾ ಕೋರ್ಕ್ ಚಾನಲ್ ಹಾಯ್ ಸಿಸ್ ಅಂತ ಹೇಳ್ತಿದ್ದೆ. ಹಾಯ್ ಕವಿತಾ ಸಿಸ್ 6 ಲೈಕ್ ಡನ್ ಅಂತ ಹೇಳ್ತಿದ್ದೆ. ಥ್ಯಾಂಕ್ ಯು ಓ ಕ್ಯಾಟ್ರಿಂಗ್ ಪುದರ್ದಾದೆ ದಾಯಿಗೆ ಉದರ್ದಾಯಿಗೆ ಪುದರ್ ಪುರ ಬಂಡ್ರಿಜ್ಜಿ ಕ್ಯಾಟ್ರಿಂಗ್ ಅಲ್ಲ ಸಸ್ಪೆನ್ಸ್ ಕ್ಯಾಟ್ರಸ್ಗೆ ಸಸ್ಪೆನ್ಸ್ ಕ್ಯಾಟ್ರಸ್ ಅವೇ ಸುರತ್ಕಲ್. ಅನಿಲ್ ಸುವರ್ಣ ದಾದ ಪರಿಯರು ದಾದ ತಿಂದರ್ ಪಂದು ಯಾನ್ ಕೇನೋಲಿಯಾ ಇರು ಪನುವರ ಖಂಡಿತ ಅನಿಲಣ್ಣ ಯಾನ್ ಚಾಪರಿಯೇ
ಬಕ ಒನಸು ನಂಗೆ ಮೂಚಿ ಗಂಟೆ ಆತಂಡು ಒಂದು ಎನ್ನ ಡೈಲಾಗ್ ಈರು ಬನ್ನಿ ಅದೇ ದಾದ ಚಾ ಪರಿಯರ ದಾದ ತಿಂದರ್ ಬಂದು ಯಾನಿ ಕೇನೋಲಿಯಾ ಈರು ಪನುವರ ಬಾರಿ ಶೋಕುಂಡತೆ ಅನಿಲನ್ನ ಯಾನು ಚಾ ಪರಿಯ ಬಕ ಮೂಜಿ ಗಂಟೆ ಆತನು ಒನಸುಂಡಾಗ ತಿಂಡ್ರೆ ದಾಲ ತಿಂತುಜಿ ನಲ್ಲ ಇತ್ತ ತಿನ್ಪುಜಿ ಬಯ್ಯ ತಿಂಡ್ರೆ ತಿನ್ಪುಜಿ తెలియపేరు అనిలన్నీ అవుతారు 8 గంటೆಗೆ ಲೈವ್ ಅನಿಲನ್ನ ಇನಿ 8 ಗಂಟೆ ಲೈವ್ ಕಿರಣ್ ಕುಮಾರ್ ಇಂದವರು ಓಲು ಸಸ್ಪೆನ್ಸ್ ಕ್ಯಾಟ್ರಿನ್ ಸಸ್ಪೆನ್ಸ್ ಕ್ಯಾಟ್ರಸ್ ಹೊಸಪು ದಾರಿಯೇ ಶೋಕಿಜ್ಜ ಕಿರಣ್ ಕುಮಾರ್ ಹೊಸತ್ ಕ್ಯಾಟ್ರಸ್ ಹೆಂಗಲ್ಲ ಸಸ್ಪೆನ್ಸ್ ಕ್ಯಾಟ್ರಸ್ ಕವಿತಾ ಕೂರ್ಗ ಸೂಪರ್ ಅಂತ ಹೇಳಿದೆ ಇನಿ ಮನ್ಪುಜಿಯೇ ಅಂದೆ ಬರ್ಸನ ಅಂಚ ಮಲ್ಪುಜರ ಮೋಡ ಕವಿದ ವಾತಾವರಣವಿದ್ದ ಕಾರಣ ಅನಿಲ್ ಅವರ ಲೈವ್ ಅನ್ನು ನಾಳೆಗೆ ಮುಂದೂಡಲಾಗಿದೆ ಅತೆ ಅನಿಲನ ಸರಿಯೇ ಜಾನ್ ಪನ್ನ ದೇವಾ ರೇಷ್ಮಾ ಸಿಸ್ ನೆಕ್ಸ್ಟ್ ಜಗ್ಗು ಸುಮಕ್ಕ ಶಾಲಿನಿ ಸಿಸ್ ಪೂರ ಲೈವ್ ಉಂಡತ 8 ಗಂಟೆಗೆ ಇತ್ತೇನಾ ರೇಷ್ಮಾ ಸಿಸ್ಸಿಯರು ಸುಮಕ್ಕ ಗೊತ್ತುಂಡು ಶಾಲಿನಿ ಗೊತ್ತುಂಡು ರೇಷ್ಮಾ ಕಿಚನ್ ಕ್ವೀನ್ ಗೀತಾ ಅವ್ರು ಬಂದು ಲೈಕ್ ಡನ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಕಿಚನ್ ಕ್ವೀನ್ ಗೀತಾ ಸಿಸ್ ವೆಲ್ಕಮ್ ಟು ಮೈ ಲೈವ್ ಟೀ ಅಂತ ಹೇಳ್ತಾ ಇದ್ದಾರೆ ಟೀ ಆಯ್ತು ಸಿಸ್ ನಿಮ್ ಓಲು ಸಸ್ಪೆನ್ಸ್ ಕ್ಯಾಟ್ರಿಂಗ್ ದ ಲೈವ್ ಓನರ್ ಪ್ಲೀಸ್ ಪಲ್ಲಿ ಸುರತ್ ಕಳ್ಳಿಯೇ ಕಿರಣ್ ಕುಮಾರ್ ಈರು ಅಲ್ಪ ಒಪ್ಪನ್ ಪಲ್ಲೆ ಈರು ಆ ಕ್ಯಾಟ್ರಸ್ ಪೋಪರ್ ಪಲ್ಲೆ ಈರು ಆ ಕ್ಯಾಟ್ರಿಂಗ್ ಪೋಪರ್ ಪಲ್ಲೆ ಅಪಗ್ಯಾನ್ ಪನ್ಪೆ ಸೂರ್ಯ ಅವರ ಹಾಯ್ ಬರೋದಿಲ್ಲ ಹಾಯ್ ಸೂರ್ಯ ಅವರೇ ವೆಲ್ಕಮ್ ಟು ಮೈ ಲೈವ್ ಪೂರ ಮುಗಿಬಕ್ಕಯ್ಯ ಓಕೆ ಓಕೆ ಕಿಚನ್ ಗೀತಾ ಸಿಸ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ ಸೂರ್ಯ ಅವರು ಲೈಕ್ ಅಂತ ಹೇಳ್ತಾ ಇದ್ದಾರೆ ಕಿಚನ್ ಕ್ಲೀನರ್ ಸಪೋರ್ಟ್ ಅಲ್ಲಿದ್ದಾರೆ ಮತ್ತು 10 ಮಿನಿಟ್ಸ್ ಲೈವ್ ಮಲ್ಪೆ 10 ಮಿನಿಟ್ ಲೈವ್ ಮಲ್ಪರ ಓಕೆ 10 ನಿಮಿಷ ಅಡಿರೆ ಬಟ್ಪೀರಿ ಜನ ಮುರಡಿತುಲೆ ಇರ್ನ ಪಂಡ ರೆಕಾರ್ಡ್ ಬ್ರೇಕ್ ಆತ ನೀರ್ನ ಲೈವ್ ಗೊತ್ತುಂಡೆ ಎಂಚಿನ ಮೆಸೇಜ್ ಬರ್ಪಿನಿ ಇರೆಗೆ ಹೋದರೆ ಹೊಸತಿ ಜೊತೆ ಯಾಂಕಲ್ ಬಕ್ಕ ಬಕ್ಕ ಪೋಯಿನಿ ನಾನು ಮತ್ತೆ ತೂನಿತ್ತೆ ಗೀತಾ ಸಿಸ್ ಸಪೋರ್ಟಿಂಗ್ ಡೊಲ್ಲೇರು ಸಪೋರ್ಟಿಂಗ್ ಅಲ್ಲಿದ್ದಾರೆ ಗೀತಾ ಸಿಸ್ ಥ್ಯಾಂಕ್ ಯು ಗೀತಾ ಸಿಸ್ ಆರ್ ನಿತ್ಯಾನಂದ ಕ್ಯಾಟ್ರಿಂಗ್ ಅನಿಲ್ ಸರ್ನ ತೂಲೆಗೆ ಹೋಗ್ಬೋದಾರ ಬನ್ನಿ ಅನಿಲ್ ಅಕ್ಕಲ ಬರೋದಿಲ್ಲೇರು ಅನಿಲ್ ಅಂಕಲ್ ನೀ ಅನಿಲ್ ಅಂಕಲ್ಗೆ ಇರು ಸೂರಿ ಬಂದ್ಮಿನಿ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ರಡ್ಲ ನಾನ್ ವೆಜ್ ರಡ್ಲ ಅನಿಲ್ ಬಟ್ ಫಸ್ಟ್ ಲೈವ್ ಪಾತೆರ್ದು ಜೀನಾ ಪಾತೆರ್ದಾರಪ್ಪ ಇರು ಪಾತೆರ್ದಾರೆ ಏರ್ಬೇಡಿ ಪಾತೆರ್ದು ಜರಂದು ಗುಡ್ ಅಂತ ಹೇಳಿದ್ರೆ ಇದ್ದಾರೆ ಸಪೋರ್ಟಿಂಗ್ ಅಲ್ಲಿದ್ದಾರೆ ಹಾಯ್ ನೈಸ್ ಗುಡ್ ಅಂತ ಸಪೋರ್ಟಿಂಗ್ ಅಲ್ಲಿದ್ದಾರೆ ಗೀತಾ ಸಿಸ್ ಥ್ಯಾಂಕ್ ಯು ಗೀತಾ ಸಿಸ್ ಓ ಸಂಗೀತ ಆಂಟಿ ನಾನು ಯಾವಾಗಪ್ಪ ನಿಮಗೆ ಆಂಟಿ ಆದದ್ದು ನಾನು ಆಂಟಿ ಅಲ್ಲವಾ ಸಹ ಕಾಫಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ನೀವು ಚಿಕ್ಕ ಮಗುವ ಸೂರ್ಯ ಅವರೇ ನಂದು ಮಗಂದು ಪ್ರಾಯ ಆದರೆ ಅವರ ಫ್ರೆಂಡ್ಸ್ ಎಲ್ಲ ನನ್ನನ್ನು ಆಂಟಿ ಅಂತ ಕರೀತಾರೆ ನೀವು ಚಿಕ್ಕ ಮಗುವ ಪ್ರಸಾದ್ ಬಂದರು ನಮ್ಮ ನೀ ಫೋಟೋನೇ ಬೈಜಿ ಪ್ರಸಾದ್ ಓಲುಂಡು ಸುರಾಂಡ್ ಅಂದು ತಿಳಿಬ್ಲಿ ಯಾರು ನೀ ಸೂರ್ಯ ಅಜ್ಜ ಮನದಿಲ್ಲ ಅನ್ನೊಂದು ಸೂರ್ಯ ಅಜ್ಜನೇ ಸರಿ ಆಯ್ತು ನೀ ಅನಿಲಣ್ಣ ಥ್ಯಾಂಕ್ ಯು ಅನಿಲಣ್ಣ ಗುಡ್ ನೈಸ್ ಅಲ್ಲ ಪ್ರಸಾದ್ ಅಂಕಲ್ ಆಯ್ ಬರೋದಿಲ್ಲೇರಿ ಸೂರ್ಯ ತುಲೆ ಪೂರಿ ಅಜ್ಜಿ ಅಂಕಲ್ ಬರೋದಿಲ್ಲೇರಿ ಗುಡ್ ನೈಸ್ ಅಂತ ಹೇಳ್ತಿದ್ದಾರೆ ನಮ್ಮ ಗೀತಾ ಸಿಸ್ ಓಲು ಲೈವ್ ಓನರ್ ಪ್ಲೀಸ್ ಅಲ್ಲೇ ದಾಯ ಕಿರಣ್ ಕುಮಾರ್ ನಮ್ಮ ಮಂಗಳೂರು ಏತ್ ಕ್ಯಾಟ್ರಿಂಗ್ ಉಂಡು ಗೊತ್ತು ಎಂಕಲ್ ಒಂದು ಎಲ್ಲೇ ಕ್ಯಾಟ್ರಿಂಗ್ ಜಂತ ಕ್ಯಾಟ್ರಿಂಗ್ ಮಲ್ಪರ ಈರು ಬಲಸೆರೆ ಒಡೆ ಬರ್ಪೀನಿ ಮಲ್ತು ಕೊರ್ಪೀನಿ ಮಾತ್ರ ಎಂಕುಲು ಬಲಸೆರೆ ಇಜ್ಜಿ ಜನ
బలసర బొచ్చి జనంగల్ల ఆత మళ్ళీ అత్తకి అడ్రస్ ಇಲ್ಲದಕ್ಕಲೆ ಮಲ್ಪುನು ಅನಿಲ್ ಅಕ್ಕಲು ಅನಿಲ್ ಅಂಕಲ್ ನಾನು ಮಗು ಹೌದಾ ಓಕೆ ಸೂರಿ ಮಗು ಅವರಿಗೆ ಇದು ವೈಟಿಯಲ್ಲಿ ಜಾಗ ಇಲ್ಲವಾ ಪರ್ಮಿಷನ್ ಇಲ್ಲ ಮಕ್ಕಳಿಗೆಲ್ಲ ವೈಟಿಯಲ್ಲಿ ಏರಿಯಾ ಹೌದಾ ಹೆಂಗ್ ಹೆಂಗ್ ಮೆಸೇಜ್ ಓದಿರ ಪೂಜೆ ತೆಲ್ಪು ನೆಟ್ ಏರಿಯಾ ಇದಾಲ ಉಪದ್ರ ಉಂಡ ಹೆಂಗ್ ಮದುವೆ ಆಯ್ತು ಜೀವನದಲ್ಲಿ ಪ್ರಸಾದ್ ಅವರಿಗೆ ಮದುವೆ ಆಗ್ಲಿಲ್ಲ ಅಂತ ಯಾಕ್ರಿ ಅಂಕಲ್ ಅಂತ ಕರಿತೀರ ಅವರನ್ನು ಪ್ರಸಾದ್ ಅವರನ್ನು ಗೀತಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ BRG ಅಕ್ಕ ಎಂಚ ಉಲ್ಲಾರು ಹುಷಾರುಲ್ಲ ಎಂಕೊಲ್ ಪೂರ ಹುಷಾರುಲ್ಲ ಈರೆಂಚ ಉಲ್ಲಾರು ಪ್ರಕೃತಿ ವಿಲೇಜ್ ಯೂಟ್ಯೂಬ್ ಚಾನಲ್ ಅವ್ರು ಬಂದರು ಹಾಯ್ ಸಿಸ್ ಅಂತೇಳಿ ಹಾಯ್ ಪ್ರಕೃತಿ ಅವರೇ ವೆಲ್ಕಮ್ ಟು ಮೈ ಲೈವ್ ಕಾಫಿ ಆಯ್ತಂತ ಕೇಳ್ತಾ ಇದ್ದಾರೆ ಕಾಫಿ ಆಗಿದೆ ನಿಮ್ದಾಯ್ತಾ TV17 ಅತ್ತೆಗೆ ಹ್ಯಾಪಿ ಬರ್ತ್ಡೇ ಅಂತ ಇಲ್ಲವ 17 ನಂದು 25ಗೆ ಬರ್ತ್ಡೇ ಈಗ ಅಲ್ಲ ಇನ್ನು ನಾಳ್ದು 25ಗೆ ಬರ್ತ್ಡೇ ನೀನು ಈಗಲೇ ಎಲ್ಲ ಹ್ಯಾಪಿ ಬರ್ತ್ಡೇ ಹೇಳಿದರೆ ಹೇಗೆ ಎಷ್ಟು ಸಲ ನಾನು ಬರ್ತ್ಡೇ ಮಾಡೋದು ಗುಡ್ ಅಂತ ಹೇಳ್ತಿದ್ದಾರೆ ಸಪೋರ್ಟಿಂಗ್ ಅಲ್ಲಿದ್ದಾರೆ ಗೀತಾ ಥ್ಯಾಂಕ್ ಯು ಗೀತಾ ಸಿಸ್ ಸರಿ ಬಿಡಿ ಅಮ್ಮ ಅಂತ ಕರಿತೀನಿ ಬೇಡ ಅಮ್ಮ ಬೇಡ ನನಗೆ ಅಕ್ಕ ಸಾಕು ಸೂರ್ಯ ಅವರೇ ಅಕ್ಕ ಅಂತ ಕರೀರಿ ಅಕ್ಕ ಸಾಕು ನಮಗೆ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ನಮ್ಮ 17 ಅವರು ಹೌದು ಸೂರಿ ವಯಸ್ಸಾದ ಮೇಲೆ ಎಲ್ಲರೂ ಮಗು ಹೌದು ಅದೊಂದೌದು ವಯಸ್ಸಾಗ್ತದಲ್ಲ ನಮಗೆ ನಾವು 50-60 ದಾಟಿದ್ರೆ ಮತ್ತೆ ಮಗುವೇ 75ಕ್ಕೆ ಪುಟ್ಟ ಮಗು ಗುಡ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಗೀತಾ ಸಿಸ್ ಹಾಯ್ ಗೀತಾ ಸಿಸ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಕೃತಿಯವರು ಕಿಚನ್ ಕ್ವೀನ್ ಗೀತಾ ನೈಸ್ ಅಂತ ಹೇಳ್ತಾ ಇದ್ದಾರೆ ಆಯ್ತು ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ಮುಲ್ಪ ಬರ್ಸ ಇಜ್ಜಿ ಮೂಲು ಒಂಜಿ ಬರ್ಸ ದೋರಿಂಡ ಅನಿಲಣ್ಣ ಪಂಪಿನ ಬಡ್ಚಿ 10 ನಿಮಿಷದ ಒಂಜಿ ಬರ್ಸ ಉಂಡತಿ ಯಾನ್ ವಿಡಿಯೋದೇ ಇದೆ ಗಾಳಿದ ಯಾನೆಲ್ಲ ಪಾಡುವೆ ಅವೇ ಅತ್ತೆ ವಧು ಹುಡುಕೋ ಪ್ರೋಗ್ರಾಮ್ ಇದೇನಾ ಇಲ್ಲಿ ಇಲ್ಲವಾ ವಧು ಎಂತ ಹುಡುಕುದು ಯಾರಿಗೆ ಹುಡುಕುದು ಈಗ ಅವರವರೇ ಹುಡುಕ್ತಾರೆ ಈಗ ಯಾರಿಗೆ ಹುಡುಕ್ಬೇಕಂತಿಲ್ಲ ಅವರೆಲ್ಲ ಸೆಟ್ಟಿಂಗ್ ಮಾಡ್ಕೊಳ್ತಾರೆ ಈಗ ಯಾರಿಗೆ ಹುಡುಕುದು ವಧು ಹಾಯ್ ಪ್ರಕೃತಿ ಸಿಸ್ ಅಂತ ಹೇಳ್ತಾ ಇದ್ದಾರೆ ಗೀತಾ ಸಿಸ್ TV ಬ್ರೋ ಹಾಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಕೃತಿ ಸಿಸ್ ನಾನು ಸಣ್ಣ ಮಗು ಅಂಕಲ್ ಹೌದೌದು ಇಲ್ಲಿ ಒಬ್ಬರು ಸಣ್ಣ ಮಗು ಬಂದಿದ್ದಾರೆ ಅವರಿಗೆ ಸಪೋರ್ಟ್ ಮಾಡಿ ಆಯ್ತಾ ಎಲ್ಲರೂ ಮತ್ತೆ ಗೀತಾ ಸಿಸ್ ಕಾಫಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಪ್ರಕೃತಿ ಅವರು TV17 ಆಲ್ ಅತ್ತೆ ಎಂತ ಎಲ್ಲ ಯಾರೆಲ್ಲ ಅತ್ತೆ ಇದ್ದಾರೆ ನನಗೆ ಗೊತ್ತಿಲ್ಲವ ನಿಮಗೆ ಓಲ್ ಸಸ್ಪೆನ್ಸ್ ಕ್ಯಾಟ್ರಸ್ ಪಲ್ಲೆ ಪ್ಲೀಸ್ ಲೈವ್ ಇಜ್ಜಿ ಕಿರಣ್ ಕುಮಾರ್ ಪೊಕ್ಕಡೆ ಬನ್ನಿ ಕ್ಯಾಟ್ರಸ್ ದಾಲ ಇಜ್ಜಿ ಯಾನ್ ಪೊಕ್ಕಡೆ ಬನ್ನಿ PK ಅತ್ತೆ ಹಾಯ್ ಬರೋದಿಲ್ಲೇರು ಈರು ಒಡೆ ಕ್ಯಾಟ್ರಸ್ ಪಾಪ ರಾವ್ ಪಲ್ಲೆ ಯಾನ್ ಪನ್ಪೆಪಗ ಇನ್ನೂ ಇಲ್ಲ ನಿಮ್ಮದು ಆಯ್ತಾ ಸಿಸ್ಟರ್ ಅಂತ ಕೇಳ್ತಾ ಇದ್ದಾರೆ ನೇತ್ರಾವತಿ ಆನಂದ ಕನ್ನಡ ಲಾಗ್ಸ್ ಅವ್ರು ಬಂದರು ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಹಾಯ್ ನೇತ್ರಾವತಿ ಅವರೇ ವೆಲ್ಕಮ್ ಟು ಮೈ ಲೈವ್ ಗುಡ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಗೀತಾ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಂಧ್ಯಾ ಸಿಸ್ ಬಂದರು ನೋಡಿ ಸಂಧ್ಯಾ ಸಿಸ್ಗೆ ಜೈ ಹಾಕಿ ಸಂಧ್ಯಾ ಸಿಸ್ ಫೋಟೋ ಬರಲಿಲ್ಲ ಅಂತೆ ಪ್ರಸಾದ್ ಅವರದು ಈ ಕಿಚನ್ಗೆ ಗೀತಾ ಅವ್ರು ಹಾಯ್ ಅಂತ ಹೇಳ್ತಾ ಇದ್ದಾರೆ ಟೀ ಕಾಫಿ ಆಯ್ತು ಅಂತ ಕೇಳ್ತಾರೆ ನಂದಾಯ್ತು ಕಿಚನ್ ಅತ್ತೆ ಹಾಯ್ ಅಂತೇಳಿ ನೋಡಿ ಗೀತಾ ಸಿಸ್ TV17 ಅವರ ಹಾಯ್ ಅಂತ ಹೇಳ್ತಾ ಇದ್ದಾರೆ ನಿಮಗೆ ನಾನು YT ಪ್ರಮೋಷನ್ ತಗೊಂಡು ಬರ್ತೀನಿ ಇರಿ ಅಮ್ಮ ಆಯ್ತಾಯ್ತು ಅಮ್ಮ ಬೇಡವ ಅಕ್ಕ ಸಾಕ ಅಮ್ಮ ಅಂತ ಹೇಳಿದ್ರೆ ದೊಡ್ಡ 60 ವರ್ಷದವರಾಗಿ ಆಗ್ತೇವೆ ನಾವು ಇನ್ನೂ ಕೂಡ 40 ಆಗಲಿಲ್ಲ ಲೈಕ್ ಡನ್ ಅಂತ ಹೇಳ್ತಾರೆ ಸಂಧ್ಯಾ ಅವರು ಅರಳು ಮರಳು ಸೂರ್ಯ ಅಜ್ಜ ಹೌದು ನನಗೆ ಕೂಡ ಹಾಗೆ ಕಾಣಬೇಕು ಅರಳು ಮರಳು ಅಂತ PK ಅತ್ತೆ ಕಾಫಿ ಇಲ್ಲ ಅಂತ ಹೇಳಿದ್ರೆ ಶ್ರೀಕಾಂತ್ ಹೆಲೋ ಲವ್ಲಿ ಜಿ ಯಾರೀ ಲವ್ಲಿ ಜಿ ಇಲ್ಲಿ ಲವ್ಲಿ ಇಲ್ಲ ಕಮೆಂಟ್ ಇವರು ಪ್ರಕೃತಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ ಸೂರ್ಯ ಹಾಯ್ ಅಂತ ಹೇಳ್ತಿದ್ದಾರೆ ಸೂರ್ಯ ಅಜ್ಜ ಆಗಿದ್ದಾರೆ ಆಯ್ತಾ ಇವತ್ತು ಸಂಧ್ಯಾ ಅವರು ಸಂಧ್ಯಾ ಸಿಸ್ ಹಾಯ್ ಪನ್ನೊಂದುಲ್ಲೇರ ಅನಿಲನ್ನೇ ಸಂಧ್ಯಾ ಅಮ್ಮ ಓ ಮೈ ಗಾಡ್ ಸಂಧ್ಯಾ ನೆರ್ಪಲ್ ಕಿಚನ್ ಅತ್ತೆ ಹಾಯ್ ಅಂತ ಹೇಳ್ತಾ ಇದ್ದಾರೆ TV ಹೌದಾ ಓಕೆ ಹಾಯ್ ಅಂತ ಹೇಳ್ತಾ ಇದ್ದಾರೆ ಸಂಧ್ಯಾ ಅನಿಲನ್ನ ಹಾಯ್ ಪನ್ನೊಂದುಲ್ಲೇರು TV ಸಂಧ್ಯಾ ಅತ್ತೆ ಪನ್ನೊಂದುಲ್ಲೇರು ಕಿಚನ್ ಕ್ವೀನ್ ಗೀತಾ ಸಿಸ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ ನಿಶಾಲ್ ಪಟೇಲ್ ಹಾಯ್ ನಿಶಾಲ್ ಪಟೇಲ್ ಹಾಯ್ ಬೇಟಾ ಅಂತ ಹೇಳ್ತಾ ಇದ್ದಾರೆ ವೆಲ್ಕಮ್ ಟು ಮೈ ಲೈವ್ ನಿಶಾಲ್ ಪಟೇಲ್ ಜಿ
निशल पाटिल जी आप ज्वाइन कर सकते हैं. ಸಂಧ್ಯಾ ಶರತ್ ಟಿವಿ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸಣ್ಣ ಮಗುನ ಯಾರು ಅದು? ಅದು ಸೂರ್ಯ ಅವರು ಸಣ್ಣ ಮಗು ಆಯ್ತಾ. ಗೀತಾ ಸಿಸ್ಟರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಪ್ರಕೃತಿ ಅವರು ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಸಂಧ್ಯಾ ಅತ್ತೆ ಕಾಫಿ ಅಂತ ಹೇಳ್ತಾ ಇದ್ದಾರೆ. ಗೀತಾ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಮ ಪ್ರಕೃತಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಪ್ರಕೃತಿ ಆಂಟಿ ಹೇಗಿದ್ದೀರಾ? ಪ್ರಕೃತಿ ನೀವು ಆಂಟಿ ಆದ್ರೆ ಆಯ್ತಾ ಇವರಿಗೆ, ಸೂರ್ಯನಿಗೆ. ನಾವೆಲ್ಲ ಅಜ್ಜಿ ಆಗಿದ್ದೇವೆ ಈಗ. ಆಯ್ತು ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಅವರಿಗೆ ಜೈ. ಪ್ರಸಾದ್ ಅಣ್ಣ ಎಲ್ಲಿ ಉಂಟು? ಪ್ರಸಾದ್ ಅಣ್ಣ ಫೋಟೋ ಬರಲಿಲ್ಲ ಸ್ಮೈಲ್ ಮಾಡಿದ್ದು. ಗಾಲಿದ ವಿಡಿಯೋ ಸೂಪರ್ ಗ್ರೇಟ್. ವರ್ಷದ ವಿಡಿಯೋ ದಾನೆ ನೆಪ್ಪೆರ ಲೈವ್ ಅತ್ತಿ ಗಾಲಿದ ವಿಡಿಯೋ ಇದೆ ಎಲ್ಲ ಪಾಡ್ವೆ ಎಲ್ಲ ಅಪ್ಲೋಡ್ ಮಲ್ಪೆ. ಗಾಲಿದ ವಿಡಿಯೋ ಬರ್ಸಲ ಇಟ್ಟು ಒಂದೆಂತ ಬರ್ಸಲ ಉಂಡಾಯ್ತು. ಬರ್ಸಲ ಬುಡ್ತುಜಿದಾಲ ಬರ್ಸಲ ಚೂರು ಚೂರು ಪನಿ ಪನಿ ಕುಡ್ತುದುಂಡು ಅವೇ. ವಿನಯ್ ಕುಮಾರ್ ಹೆಲೋ ಮೇಡಮ್ ಅಂತ ಹೇಳ್ತಿದ್ರೆ. ಹಾಯ್ ವಿನಯ್ ಕುಮಾರ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಬಂದವರೆಲ್ಲ ಲೈಕ್ ಕೊಟ್ಟು ಸಹಕರಿಸಿ. ಯಾರು ಕೂಡ ಲೈಕ್ ಕೊಟ್ಟದೆ ಹೋಗಬೇಡಿ ಆಯ್ತಾ. ಲೈಕ್ ಕೊಟ್ಟೆ ಹೋಗಿ ಎಲ್ಲರೂ ಹೋಗೋರು. ಕಿಚನ್ ಅವರು ಸಪೋರ್ಟಲ್ಲಿದ್ದಾರೆ. ಫೋಟೋ ರಕ್ಷಣ ಉಂಡು. ರಕ್ಷಸಿಸ್ಸಿದ ಇಜ್ಜಿಯೇ ರಕ್ಷಸಿಸ್ಸಿದ ಏರ್ಕೇಂದ್ರ ಬೋಬಿನ ಕೂಟ ಎಂಕು ಗುರ್ತಲ್ಲ ಇದ್ದಾರಲ್ಲ ಸರಿ. ರಕ್ಷಸಿಸ್ನ TV17 ಅನ್ನ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಿರಣ್ ಅವರು ಸೂರಿ ಪ್ರಸಾದ್ ಅಂಕಲ್ ನನ್ನ ಮಾತು ಆಡಿಸಿಲ್ಲ. ಓ ಪ್ರಸಾದ್ ಅಂಕಲ್, ಇದು ಸೂರಿ ಅವ್ರ ಹತ್ರ ಮಾತಾಡಿ ಒಮ್ಮೆ. ಸಂಧ್ಯಾ ಅವರು ನೆಗಡ್ತಾ ಇದ್ದಾರೆ. ಸೂರ್ಯ ಬ್ರೋ ಆಂಟಿನ ಫಸ್ಟ್ ಟೈಮ್ ಆಂಟಿ ಅಂತ ಕರೀದ ಇರೋದು. ತೂಲೆ ಮಾತಿರ್ಗಳ ಬೇಜಾರಾತು ನಂದಿಯೇ. ಸೂರ್ಯ ಅವರೇ ಎಲ್ಲ ಆಂಟಿ ಅಂತೆ ಅವರಿಗೆ ಫಸ್ಟ್ ಟೈಮ್ ಕರೆಯುವುದಂತೆ ಆಂಟಿ ಅಂದರೆ. ಮಲೆನಾಡಿನ ಹೂವು ನೀ ನಾಚುತ್ತಿರುವೆಯ, ನಿನ್ನ ಪ್ರೀತಿಗೆ ಸಾಲದು ನನ್ನ ಈ ಮನಸೇ ಓ ಮನಸೇ ಈ ಮಾಯದ ಛಾಯೆಯ ವರ್ಣವ ವರ್ಣಿಸು. ಇದು ಪದ್ಯ ಆದರೆ ನನಗೆ ಬಿಲ್ಕುಲ್ ಬರುವುದಿಲ್ಲ ಆಯ್ತಾ. 17 ಕಿರಣ್ ಬ್ರೋ ಹಾಯ್ ಅಂತ ಹೇಳ್ತಾರೆ. ಈ ಸುಮದ ಅಜ್ಜಿ ಏರಿಯೇ ಸುಮಾ ಒಲ್ಲಾಲು ಸುಮ ಇಜ್ಜಲ್ ಮೂಲು ಗುಡ್ ಅಂತ ಗೀತಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಕಿರಣ್ 17 ಅನ್ನ ವೆರಿ ಹಾಯ್ ಅಂತ ಹೇಳ್ತಾರೆ. ಹೌದೌದು 17 ವೆರಿ ಹಾಯ್. ಹೌದಾ ಪ್ರಕೃತಿ ಆಂಟಿ? ಸುಳ್ಳು ಪೋರ್ಟಿಗಿದೆ ನಿಮಗೆ. ಎಂಥದ ಸುಳ್ಳು ಎಂತ ನನಗೆ ಅರ್ಥ ಆಗಲಿಲ್ಲ ಅದು. TV17 ಲಾವಣ್ಯ ಸಿಸ್ ಬಂದರು ಹಾಯ್ ಅಂತ ಹೇಳ್ತಿದ್ದೆ. ಹಾಯ್ ಲಾವಣ್ಯ ಸಿಸ್. ಕಿರಣ್ ಬ್ರೋ ಕಾಫಿ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಗೀತಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮತ್ತು ನಮ್ಮದು ಸಂಧ್ಯಾ ಸಿಸ್ ಹೇಳ್ತಾ ಇದ್ದಾರೆ. ಸೂರ್ಯ ಅಜ್ಜ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಅವರು. ಸೂರ್ಯ ಬ್ರೋ ನಿಮ್ಮ ಸಾವಾಸಕ್ಕೆ ಬರಲ್ಲ ಸುಮ್ಮನೆ ಇರಿ. ಆಂಟಿ ಬೊರ್ಚಿಗೆ ಅಕ್ಕ ಬಲ್ಲೆ ಅಕ್ಕ ಅಂತೇಳಿ ಆಂಟಿ ಆದರೆ ತುಂಬ ಬೇಜಾರಾಗ್ತದೆ ಸೂರ್ಯ ಅವರೆಲ್ಲರಿಗೂ ಕೂಡ. ಮತ್ತು ನಾವು ನಮ್ಮ ಮಕ್ಕಳ ಫ್ರೆಂಡ್ಸ್ ಎಲ್ಲ ಆಂಟಿ ಹೇಳಿದರೆ ಓಕೆ, ನೀವು ದೊಡ್ಡವರಲ್ಲ ನಿನ್ನ ಅತ್ತೆ ಅಂತ ಕರೆಯಲಿ. ಅತ್ತೆ ಆಗ್ಬೋದಲ್ಲ ಪ್ರಕೃತಿ ಅವರೇ, ಅತ್ತೆ ಆಗ್ಬೋದಲ್ಲ ಅವಳೆಲ್ಲ ಓಕೆ ಮಾರ್ರೆ. ಲಾವಣ್ಯ ಅತ್ತೆ ಅಂತ TV17 ಕರೀತಾ ಇದ್ದಾರೆ. ಸೂರ್ಯ ಅಜ್ಜ ಜೈ. ಆಂಟಿ ಅಂತೆ ನಿಮ್ಮ ತಲೆ. ಅಯ್ಯೋ ಪ್ರಕೃತಿ ಅವರು ಕೋಪದಲ್ಲಿದ್ದಾರೆ. ಆಂಟಿ ಅಂತೆ ನಿಮ್ಮ ತಲೆ ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಅಮ್ಮ ನಾನು ಮಗು, ಅಜ್ಜ ಅಲ್ಲ. ಸೂರ್ಯ ಅಜ್ಜಗೆ ಜೈ. ಮೈ ಗಾಡ್. ಗೀತಾ ಸಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಅಯ್ಯೋ ಇದು ಯಾರಪ್ಪ ವಿನಯ್ ಕುಮಾರ್ ಅವರೇ? ಯಾರ್ರೀ ಆಂಟಿ ನಿಮಗೆ? ಇಲ್ಲಿ ಆಂಟಿ ಕೇಳಿ ಸಾಕಾಗಿದೆ ನಮಗೆ. ಈಗ ಶುಂಠಿಯನ್ನು ಗುದ್ದಿ ನಿಮ್ಮ ಮಂಡಿಗೆ ಹಾಕ್ತೇನೆ, ಗೊತ್ತಾಯ್ತಲ್ಲ. ಆಂಟಿ ಕರೆದ್ರೆ ಅಕ್ಕ ಅಂತ ಕರೀರಿ. ಆಂಟಿ ನಿಮ್ಮ ಮುಖ ತೋರಿಸಿ ಅಂತ ಹೇಳ್ತದೆ. ಎಂಥ ಮುಖ ತೋರಿಸು? ಆಂಟಿ ಹೇಳಿದರೆ ಯಾರು ಮುಖ ತೋರಿಸುವುದಿಲ್ಲ. ಇದು ಮುಖ ತೋರಿಸುವ ಲೈವ್ ಅಲ್ಲ, ಇದು ಫೇಸ್ ಲೈವ್ ಅಲ್ಲ. ಓಕೆ ನೈಸ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಗೀತಾ ಸಿಸ್. आप गर्ल्स कर सकते हैं चलिए बोले फ्री स्माइल बोल आप ज्वाइन कर सकते हैं. निकुल पूरा कॉपी मन प्लेवे कॉपी कैट है निकुल पूरा
ಸೂರ್ಯ ಬ್ರೋ ನಿಮಗೊಂದು ದೊಡ್ಡ ನಮಸ್ಕಾರ. ಆಂಟಿನೂ ಬೇಡ ಏನು ಬೇಡ. ಹೌದು ದೊಡ್ಡ ನಮಸ್ಕಾರ ಆಯ್ತಾ. ವಿನಯ್ ಯಾಕೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ನೀವು ಹೇಳಿದಕ್ಕೆ ವಿನಯ್ ಹೇಳುದು ಗೊತ್ತುಂಟಾ? ವಿನಯ್ ಎಂತಾಗಿದೆ ಮಾರಾಯ. ಲೈಕ್ ಕೊಡದವರು ಲೈಕ್ ಕೊಟ್ಟು, ಹೌದೌದು ಲೈಕ್ ಒಂದು ಕೊಟ್ಟು ಬಿಡಿ ಆಯ್ತಾ. ಅಯ್ಯೋ ಕಿಚನ್ ಗೀತಾ ಸಿಸ್ ಹೂ ಅಂತ ಹೇಳ್ತಾ ಇದ್ದಾರೆ. ಗ್ರೇಟ್ ಅಂತ ಹೇಳ್ತಾ ಇದ್ದಾರೆ. ನಮ್ಮದು ಅಮ್ಮನ ಪ್ರೀತಿ, ಅಮ್ಮನ ಬಗ್ಗೆ ನಮಗೆ ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ ನಮ್ಮ ಅನಿಲ್ ಸುವರ್ಣ ಅವರು. ಅಜ್ಜ ಅಂತ ಹೇಳ್ತಾ ಇದ್ದಾರೆ. ಕೊರಗಜ್ಜನ ಬಗ್ಗೆ ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಸೂರ್ಯ ಬ್ರೋ ಅಜ್ಜ ನೀವು. ಲಾವಣ್ಯ ಅವರು ಎಲ್ಲರಿಗೂ ನೀರು ಕೊಡ್ತಾ ಇದ್ದಾರೆ, ತಗೊಂಡು ಕುಡೀರಿ. ಅನಿಲ್ ಅಣ್ಣ ಎಣ್ಣೆ ಹೊಡೆಯಕ್ಕೆ ಬರ್ತೀಯಾ ಅಂತ ಕೇಳ್ತಾ ಇದ್ದಾರೆ. ಸೂರ್ಯ ಅವರು ಅದು ನೀವು ಮತ್ತೆ ಮಾತಾಡಿ ಆಯ್ತಾ. ಎಣ್ಣೆ ಹೊಡೆಯೋದು. ಪ್ರಸಾದ್ ಅಣ್ಣ ಫೋಟೋ ಬೇಕೇ ಬೇಕು. ಹೌದು ಪ್ರಸಾದ್ ಅಣ್ಣ, ಇಲ್ಲದ್ರೆ ಸ್ಟ್ರೈಕ್ ಮಾಡ್ತೇವೆ ಇಲ್ಲಿ. ಕಿಚನ್ ಕ್ವೀನ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಬಂದವರು ಎಲ್ಲರೂ ಊಟ ಮಾಡಿ ಹೋಗಬೇಕಾಗಿ ವಿನಂತಿ. ಯಾರು ನಿಮ್ಮ ಮನೆಗೆಯಾ? ಎಲ್ಲಿ ಊಟ ಮಾಡ್ತೀರಾ? ಯಾರ ಮನೆಗೆ? ಪ್ರಸಾದಣ್ಣ ನಿಖಲ್ ಎಲ್ಲೆಡೆ ಬರೋಡು ವನಸಿಗ ನೋಡಿ. ಬಂದವರೆಲ್ಲರೂ ಪ್ರಸಾದಣ್ಣನವರ ಮನೆಗೆ ಹೋಗಿ ಊಟ ಮಾಡಿ ಆಯ್ತಾ. ವನಸುಂಟಂತೆ, ವನಸ್ ಇವತ್ತು ಪ್ರಸಾದಣ್ಣನ ಲೆಕ್ಕದಲ್ಲಿ. ಸಪೋರ್ಟಿಂಗ್ ಅಲ್ಲಿದ್ದಾರೆ ನಮ್ದು ಗೀತಾ ಸಿಸ್. ಲಾವಣಿ ಅಕ್ಕ ಹೇಗೆ ಇದೆಯೋ ಒಬ್ಬ ದೇವರಿಗೆ. ಥ್ಯಾಂಕ್ ಯು ಸೂರ್ಯ ಅವರೇ. ಲಾವಣಿ ಅಕ್ಕ ಅಂತ ಹೇಳ್ತಾ ಇದ್ದೀರಾ, ಯಾರಿಗಂತ ಗೊತ್ತಿಲ್ಲ ನನಗೆ. ಅವರು ಚೆನ್ನಾಗಿರಲಿ ಆಯ್ತಾ. ರಾಘವೇಂದ್ರ ಸ್ವಾಮಿ ಪ್ರಸನ್ನ ಚಾನಲ್ ಅವರು ಬಂದರು. ಹಾಯ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಕಾಫಿ ಆಯ್ತಾ ಅಂತ ಕೇಳ್ತಿದ್ದಾರೆ. ಹಾಯ್ ಪ್ರಸನ್ನ ಚಾನಲ್ ಅವರೇ, ಕಾಫಿ ಆಗಿದೆ. ಗೀತಾ ಸಿಸ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ ಅಜ್ಜ ಕಿ ಜೈ. ಇರೆಗು ಗಾಳಿ ಕನೆಗು ತೂವೆರ ತಿಂಡಿ ಆವಲಿ ಮರ ಅಂದಿ ಗಾಳಿ ಕಣ್ಣಿಗೆ ತೋಜಿನು. ಅವು ಒಂದು ವರುಣ ದೇವರು ಬರೋಡು ತುಂಬು ಮೇರು ವಾಯುದೇವರು ಬತ್ತಿತ್ತಿರತ್ತೆ. 6 ತೂದು ಪೋಯಿನಿ ನಾನು ಬತ್ತದು. ಎಂಡಚೂರು ಪಾತೆರ್ದು ಪೋಯಿನಿ. ಬಕ್ಕ ವರುಣ ದೇವರು ಬತ್ತೀನಿ ಗೊತ್ತಾಣೆ. ಫಸ್ಟ್ ವಾಯುದೇವರು ಬತ್ತೀನಿ ಗಾಳಿ ಅದು ಎಡ್ದಕ್ಕ ವರುಣ ದೇವರು ಬತ್ತದು ಅಂತೆ ಪಾತೆರ್ದು ಪೋಯಿನಿ. ನಾನು ಒಂತೆ ಪೊರ್ತು ಉಲ್ಲೆ ಪಂದು ಪೋಯಿನಿ. ಲೋಕಲ್ ಬಾಯ್ ನಾನು ಹಾಯ್ ಅಂತ ಹೇಳ್ತಾ ಇದ್ದಾರೆ. ವೆಲ್ಕಮ್ ಟು ಮೈ ಲೈವ್ ಲೋಕಲ್ ಬಾಯ್ ಅವರೇ. ಪ್ರಕೃತಿ ಓಕೆ ಸಿಸ್ ಬಾಯ್. ಸೋ ಬ್ಯಾಡ್. ಏನಾಯಿತು ಪ್ರಕೃತಿ ಅವರೇ, ಬೇಜಾರಲ್ಲಿದ್ದೀರಾ? ಏನಾಯಿತು ಪ್ರಕೃತಿ ಅವರೇ? ಬೇಜಾರು ಮಾಡ್ಕೊಂಡು ಹೋಗಬೇಡಿ, ನಗ್ತಾ ಹೋಗಿ ಪ್ರಕೃತಿ ಅವರೇ. ನಾಳೆ ಬನ್ನಿ, ಸಪೋರ್ಟ್ ಮಾಡಿ ಆಯಿತಾ. ಪ್ರಸಾದ್ ಇನ್ಸ್ಟಾ ಪೇಜ್ ಸಪೋರ್ಟ್ ಮಾಡಿ. ಸಂಧ್ಯಾ ಅವರೇ ಇಲ್ಲ, ಇನ್ಸ್ಟಾದಲ್ಲಿ ಇಲ್ಲ ಸಂಧ್ಯಾ ಅವರು. ಸಂಧ್ಯಮ್ಮ ನಾನು ಮಗು ಮರತೀನಿ. ಹೌದು, ಇಲ್ಲಿ ಒಂದು ಮಗು ಬಂದಿದೆ ಮಾರ್ರೆ. ಬಣ್ಣವಿಲ್ಲದ ಎಣ್ಣೆ ಇದಾದಿ ಸಪೋರ್ಟಿಂಗ್ ಮೆಸೇಜಾ. ಸೂಪರ್ ಸೂರ್ಯ ಬ್ರೋ ಅಂತೇಳಿ. ಸೂರ್ಯ ಬ್ರೋ ಸೂಪರ್ ಅಂತ ಹೇಳ್ತೀರಾ. ಲಾವಣ್ಯ ಸಿಸ್ಸಿಗೆ ಹೇಳಿದ ನೀವು ಅಕ್ಕ ಅಂತ, ಅವರಿಗೆ ಸೂಪರ್ ಆಗಿದೆ ಅದು. ಮಗು ನಿನ್ನ ತಲೆ ಅಂತ ಹೇಳ್ತಾರೆ. ಹ್ಯಾಪಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಿಚನ್ ಕ್ವೀನ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಪ್ರಕೃತಿ ಆಂಟಿ ನೋಡಿ ನನ್ನ ಸಂಧ್ಯಾ ಅಮ್ಮ ಅಜ್ಜ ಅಂತಾರೆ. ಪ್ರಕೃತಿ ಅವರು ಕೋಪದಲ್ಲಿದ್ದಾರೆ. ಈ ಪ್ರಕೃತಿ ಅವರೇ ಕೋಪದಲ್ಲಿ ಹೋಗಬೇಡಿ. ಯಾಕ ಪ್ರಕೃತಿ ಅವರು ನಂಗೆ ಅವರು ಸೂರ್ಯ ಅವರು ಸ್ವಲ್ಪ ಮಕ್ಕಳು ಮಾಡ್ತಾರೆ ಅಷ್ಟೇ, ಬೇಜಾರು ಮಾಡಬೇಡಿ. ಇದೆಲ್ಲ ಸ್ವಲ್ಪ ಲೈವಲ್ಲಿ ಸ್ವಲ್ಪ ನಮ್ಮದು ಜಾಲಿ, ಸ್ವಲ್ಪ ಎಂತ ಹೇಳುದು ಹಾಸ್ಯಮಯ ಲೈವ್. ಓಕೆ, ನಾನೇ ಬೇಜಾರು ಮಾಡ್ಕೊಳ್ಳಿಲ್ಲ ಪ್ರಕೃತಿ ಅವರೇ, ಬೇಜಾರು ಮಾಡ್ಕೋಬೇಡಿ. ನೀವು ಅಜ್ಜಿ ಅಲ್ಲ, ನೀವು ಅಕ್ಕ ಅಂತ ನಾನು ಹೇಳ್ತೇನೆ. ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಕೋಪದಲ್ಲಿದ್ದಾರೆ ಮಾರ್ರೆ ನಮ್ಮ ಪ್ರಕೃತಿಯವರು. ಕಿಚನ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಬಾಯ್ ಅಂತ ಹೇಳಿ ಅನಿಲ್ ಸುವರ್ಣ. ಓಕೆ ಅನಿಲ್ ಸುವರ್ಣ ಬಾಯ್. ಬೇತ ಲೈವ್ ಪೋರಂಡೆ ಪೋದು ಬಲ್ಲೆ ಅನಿಲನ್ನ ಉಲ್ಲೆ ಹೆಚ್ಚಿನ ಅನಿಲನ್ನ ಕೂಡ ಉಲ್ಲೆ ಬರೋದಿಲ್ಲ. ಪ್ರಕೃತಿ ಆಂಟಿ ಇಲ್ಲವಾ, ಅವರು ಹೋಗ್ತಾರೆ. ಲೋಕಲ್ ಬಾಯ್ ನಾನಿ ಬಾಯ್. ಓಕೆ ಬಾಯ್. ಲಾವಣ್ಯ ಅವರು ನೈಸ್ ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಶರದ ಅವಳು ಸೂರ್ಯ ಅಜ್ಜ ಕಾಫಿ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಸೂರ್ಯ ಬ್ರೋ ನನ್ನ ಹೆಸರು ಹೇಳಬೇಡಿ, ಆಂಟಿ ಬೇರೆ. ಅಯ್ಯೋ ಎಂತವಾಯಿತು ಇದು, ಆಂಟಿ ಲೈವ್ ಆಯ್ತಾ ಅಂತ ಕರ್ಮ. ಕೋಲಾರ ಕೊಡಗಂತ ಹೇಳ್ತಾ ಇದ್ದಾರೆ. ಸೂರ್ಯ ಬ್ರೋ ಪ್ಲೀಸ್ ನನ್ನ ಹತ್ರ ಮಾತಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಅವ್ರ ಹತ್ರ ಮಾತಾಡಬೇಡಿ. ಆನಂದ ಕುಮಾಶಿ ಅವರು ಬಂದರು ಹಾಯ್ ಅಂತ ನೋಡಿ. ಯಾರು ಬಂದರೂ ಕೂಡ ಲೈಕ್ ಕೊಟ್ಟು ಬಿಡಿ. ಯಾರು ಕೂಡ ಲೈಕ್ ಕೊಡಲಿಲ್ಲ, ಲೈಕೇ ಇಲ್ಲ ಇಲ್ಲಿ.
ಮಂಗಳೂರು ಉಡುಪಿ ಅಂತ ಹೇಳ್ತಿದ್ದಾರೆ. ಪ್ರಸ್ತುತ ಪ್ರಕೃತಿ ಅವರಿಗೆ ಜೈ. ಪ್ರಕೃತಿ ಅವರು ಕೋಪದಲ್ಲಿ ಹೋಗ್ತಾ ಇದ್ದಾರೆ ಮಾರ್ರೆ, ಯಾರು ನಿಲ್ಲಿಸುವುದು ಅವರನ್ನು ನನಗೆ ಎಂತ ಗೊತ್ತಾಗುದಿಲ್ಲ. ಸಂಧ್ಯಾ ಅಮ್ಮ ಕಾಫಿ ಕುಡಿಯಲ್ಲ ಹಾಲು ಮಾತ್ರ, ಕುಡಿಯಲ್ಲ ಹಾಲು ಮಾತ್ರ ಅಂತ. ಓಕೆ ಓಕೆ, ನೀವು ಹಾಲು ಕುಡಿದು ಬನ್ನಿ ಹೋಗಿ. ಆಂಟಿ ಅಂತೆ ತೂ ನಿಮ್ಮ ಓದಿವರೆ ಮುಂದೆ ಸೀರಿಯಸ್ ಆಗೋದುಂಟು ಅಂದಿಯೇ. ಪ್ರಕೃತಿ ಅವರೇ ಬೇಜಾರು ಮಾಡ್ಕೊಳ್ಬೇಡಿ, ನಾನು ಸಾರಿ ಕೇಳ್ತೇನೆ ನಿಮ್ಮ ಹತ್ರ. ಪ್ರಕೃತಿ ಅವರೇ ಸಾರಿ, ಬೇಜಾರು ಮಾಡ್ಕೊಳ್ಬೇಡಿ. ಕಿಚನ್ ಕ್ಲೀನರ್ ಹೂ ಅಂತ ಹೇಳ್ತಾ ಇದ್ದಾರೆ, ಗುಡ್ ಅಂತ ಹೇಳ್ತಾ ಇದ್ದಾರೆ. ಪ್ರಕೃತಿ ಅವರಿಗೆ ಜೈ ಅಂತ ಹೇಳ್ತಾ ಇದ್ದಾರೆ. ಓಕೆ ಸಿಸ್ಟರ್ ಬಾಯ್, ನೀವು ನನ್ನ ಲೈವ್ಗೆ ಬನ್ನಿ. ಓಕೆ ಸಿಸ್ ಬರ್ತೇನೆ, ಮತ್ತೆ ಬರ್ತೇನೆ. ಕಿಚನ್ ಕ್ವೀನ್ ಗೀತಾ ಸಿಸ್ ಅವರೇ ಮತ್ತೆ ಬರ್ತೇನೆ. ಮಧ್ಯಾಹ್ನ ಬರ್ಲಿಕ್ಕೆ ಆಗಲಿಲ್ಲ, ನಾನು ಸ್ವಲ್ಪ ಹೊರಗಡೆ ಇದ್ದೆ. ಬರುವಾಗ ಲೇಟ್ ಆಯಿತು, ಬಂದು ಊಟ ಮಾಡುವಾಗಲೇ 3 ಗಂಟೆ ಆಗಿತ್ತು. ಹಾಗೆ ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿದೆ. ಮತ್ತೆ ಈಗ ಲೈವ್ಗೆ ಸ್ವಲ್ಪ ಬಂದು ಕೂತ್ಕೊಂಡೆ. ಮತ್ತೆ ಬರ್ತೇನೆ ಸಿಸ್ ಲೈವಿಗೆ. ಸಂಧ್ಯಾ ಶರದವರು ಪ್ರಸಾದ್ ಅನ್ನಗೂ ಧಿಕ್ಕಾರ ಅಂತ ಹೇಳ್ತಿದ್ರೆ. ಆಯ್ತು ಅಕ್ಕ ಅಂತ ಹೇಳ್ತಿದ್ರಿ. ಎಂತ ವಿನಯ್ ಕುಮಾರ್ ಅಕ್ಕ ಅಂತ ಕರೆದ್ರ? ಸೂಪರ್ ವಿನಯ್ ಕುಮಾರ್ ಅವರೇ. ಚಾನಲ್ ಉಂಟಾ ನಿಮ್ಮದು ವಿನಯ್ ಕುಮಾರ್? ಪಾಸ್ಪೋರ್ಟ್ ಟ್ರೈನ್, ಹೌದು ಈಗ ಪಾಸ್ಪೋರ್ಟ್ ತಗೊಂಡು ಟ್ರೈನಲ್ಲಿ ಹೋಗ್ಬೇಕಂತ ಆಗ್ತದೆ ಲಾವಣ್ಯ ಅವರೇ ನನಗೆ ಸತ್ಯ. ಸಾರಿ ಸಿಸ್. ಓಕೆ ಬಾಯ್ ಸಿಸ್. ಮೂಡಿಲ್ಲ, ಆಫ್ ಆಯಿತು. ಈ ಸೂರ್ಯನಿಂದ ಬೇಜಾರು ಮಾಡಬೇಡಿ ಪ್ರಕೃತಿ ಅವರೇ, ನಾನು ನಿಮ್ಮ ಹತ್ರ ಸಾರಿ ಕೇಳ್ತೇನೆ. ಓಕೆ, ಬೇಜಾರು ಮಾಡಬೇಡಿ. ನೀವು ಆಂಟಿ ಅಲ್ಲ, ಅಕ್ಕ ಅಲ್ಲ, ನೀವು ಈ ಪ್ರಕೃತಿ. ಓಕೆ, ಪ್ರಕೃತಿಗೆ ಗರ್ವ ಬರುವುದಿಲ್ಲವಾ ಪ್ರಕೃತಿ ಅವರೇ? ಪ್ರಕೃತಿ ಅತ್ತೆ ಗೊರೈಸೋದು ನೋಡಿ ಸಂಗೀತ ಅಮ್ಮ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೀವು ಎಂತ ಸೂರ್ಯ ಅವರೇ? ನನಗೆ ಆದರೆ ಹೇಗೆ ಆದರೂ ನಡೀತದೆ. ಅಮ್ಮ ಅಜ್ಜಿ ಆಂಟಿ ಯಾವ್ದು ಹೇಳಿ ನಡೀತದೆ ನನಗೆ. ನಾನು ಬೇರೆಯವ್ರಿಗೆ ಹೇಳ್ಬೇಡಿಯಾ ಸೂರ್ಯ ಅವರೇ, ನಮಗೆ ನಡೀತದೆ. ಹೇಗೆ ಹೇಳಿದ್ರು ನಾವೆಲ್ಲ ಕುಸಲ್ಗೆ ತಗೊಂಡು ಹೋಗ್ತೇವೆ. ಪ್ರಸಾದ್ ಬ್ರೋ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ ಪ್ರಕೃತಿ ಅವರು. ಲಾವಣ್ಯ ಅವರು ಹ್ಯಾಪಿ ಆಗಿದ್ದಾರೆ ನೋಡಿ. ಪ್ರಸಾದ್ ಬ್ರೋ ಹಾಯ್, ಕಾಫಿ ಆಯ್ತಂತ ನೋಡಿ. ಪ್ರಕೃತಿ ಅವ್ರು ಕೇಳ್ತಾ ಇದ್ದಾರೆ. ಪ್ರಕೃತಿ ಅವರು ಈಗ ಸಮಾಧಾನ ಆದರು ಸ್ವಲ್ಪ. ಈಗ ಪ್ರಸಾದ್ ಬ್ರೋ ಹತ್ರ ಕಾಫಿ ಆಯ್ತಂತ ಕೇಳ್ತಾ ಇದ್ದಾರೆ. ಲಾವಣ್ಯ ಅವರು ಜ್ಯೂಸ್ ಕೊಡ್ತಾ ಇದ್ದಾರೆ, ಕುಡೀರಿ ಆಯ್ತು ಎಲ್ಲರೂ. ಧಿಕ್ಕಾರ ಉಂಡು ಒಂಜಿ ಬಾಕಿ ಇತ್ತು ಸಂಧ್ಯಾ ಅವರೇ ಕೋಪ. ಹೆಂಚಿನ ಬಾಕಿ ಇತ್ತು ಹೆಂಗೆ ಗೊತ್ತಾಗುದು ನೋಡಿ. ಇವರು ಎಳನೀರು ಕೊಡ್ತಾ ಇದ್ದಾರೆ, ಮುಸುಮಿ ಕೊಡ್ತಾ ಇದ್ದಾರೆ, ಗೋಡಂಬಿ ಕೊಡ್ತಾರೆ. ಎಲ್ಲರೂ ತಿನ್ನಿ ಆಯ್ತಾ ನೋಡಿ. ನನ್ನ ಲೈವಿಗೆ ಬಂದರೆ ಎಷ್ಟು ಪ್ರಯೋಜನ ಉಂಟು ನೋಡಿ. ಎಳನೀರು ಕೊಡ್ತಾರೆ, ಮುಸುಮಿ ಕೊಡ್ತಾರೆ, ಗೋಡಂಬಿ ಕೊಡ್ತಾರೆ. ಆಂಟಿ ಅಂತ ಕರೆಯೋದು ಹೇಟಿ ಅಂತ ಕರಿ. ಅಯ್ಯೋ ನಾವು ಆಂಟಿ ಅಲ್ಲ ರೀ. ಬೀನ್ಸ್ ಬೆಂಡೆ ಅಂತ ಹೇಳ್ತಾ ಇದ್ದಾರೆ. ತರಕಾರಿ ಕೂಡ ಕೊಡ್ತಾ ಇದ್ದಾರೆ ಆಯ್ತಾ. ಸೂರ್ಯ ಬ್ರೋ ನನ್ನ ಹತ್ರ ಯಾಕೆ ಮಾತಾಡ್ತಿದ್ರೆ ನನಗೆ ಗೊತ್ತಿಲ್ಲ, ಗರ್ವದಲ್ಲಿದ್ದಾರೆ ಮಾರ್ರೆ. ಸೂರ್ಯ ಬ್ರೋ ಮಾತಾಡಬೇಡಿ ಪ್ರಕೃತಿ ಅವರ ಹತ್ರ. ಗಂಜಿಲ ಎತ್ತಿ ಚಟ್ನಿಲ ಉಂಟು ಅಂತ ಹೇಳ್ತಾರೆ. ಅಂದೇ ಪ್ರಸಾದನ ಭಾರಿ ಶೋಕದ ಕಜಿಪ್ಪು ಎಟ್ಟಿದ ಪುಡಿ ಚಟ್ನಿಲ ಗಂಜಿಲ ಮಾತ್ರ ಗಂಜಿ ಬಡ್ಚಿತ್ತು. ನೀ ಹೆಂಗೆ ಗಂಜಿ ಆಪುಜಿ ತೊಗರ್ಸಲೆ ಸಾರು ಮಲ್ದೋಳು. ಲಾವಣ್ಯ ಅತ್ತೆ ಟೀ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಧಿಕ್ಕಾರ ಪ್ರಸಾದ ನನಗೆ ಧಿಕ್ಕಾರ ಅಂತ ಹೇಳ್ತಿದ್ದಾರೆ. ಸಂಧ್ಯಾ ಬಾಯ್ ಸಂಧ್ಯಾ ಅವರೇ ಅಂತ ಹೇಳ್ತಾ ಇದ್ದಾರೆ. ಹೋಗುದ ಪ್ರಸಾದನ್ನ ಬಾಯ್. ಮತ್ತೆ ಫೋಟೋ ಎಲ್ಲಿ? ಟೀ ಆಯ್ತಾ? ಪ್ರಕೃತಿ ಅತ್ತೆ ಮಾತು ಆಗದಿದ್ದರೆ ಲೈವ್ ಮುಂದೆ ಹೋಗೋದು ಯಾವಾಗ ಗೊತ್ತಿಲ್ಲ. ಸೂರ್ಯಬ್ರು ಆಂಟಿಗೆ ಆಂಟಿ ಅಂತ ಕರೆದ್ರೆ ಚಂದ ಆಯ್ತಾ? ಇನ್ನೂ ಆಂಟಿ ಆಗಿಲ್ಲ ಆಯ್ತಾ? ಓ ಮೈ ಗಾಡ್, ಆಂಟಿ ಆತಿಜೀರ್ ಮಾರ್ರೆ ನನ್ನ. ಗಾಳಿ ಅಂದರೆ ನಾನು ಅಂದರೆ ಅನಿಲ ಅಂದರೆ ಅನಿಲ. ಹೌದೌದು, ಅನಿಲ ಅಂದರೆ ಅನಿಲವೇ ಇದು. ಸಂದೀಪ್ ಶೆಟ್ಟಿ ಅವ್ರು ಬಂದರು. ಎಂಚ ಉಳ್ಳರು ಮಾತ ಹುಷಾರುಳ್ಳೇರು ಸಂದೀಪ್ ಶೆಟ್ರೆ. ಈಗ ಚಾನಲ್ ಉಂಡೆ ಸಂದೀಪ್ ಶೆಟ್ರೆ. ಈಗ ನಮ್ಮ ಕುಡ್ಲದಾರೆ. ಸಂಧ್ಯಾ ಅಮ್ಮ ಒಂದು ಹಾಡು ಹೇಳು, ನಿದ್ದೆ ಬರ್ತಾ ಉಂಟು ನನಗೆ. ಸಂಧ್ಯಾ ಅಮ್ಮ ಎಲ್ಲಿ ಹಾಡು ಹೇಳುದು? ಅವಳು ಅಲ್ಲಿದ್ದಾಳೆ. ಹಾಡಿದರೆ ನಾನೇ ಆಡಬೇಕು. ನಿದ್ರೆದ್ದು ಹಾಡೆಲ್ಲ ಬರುವುದಿಲ್ವ ನನಗೆ? ಸಂದೀಪ್ ಶೆಟ್ಟಿ ಮುಂಬೈಯಲ್ಲಿದ್ರಾ? ಹೌದೌದು. ಓಕೆ, ಚಾನಲ್ ಇದೆಯಾ ಸಂದೀಪ್ ಶೆಟ್ಟಿ ಅವರೇ ನಿಮ್ಮದು? ಮೂಳೆಲ್ಲ ಆಫ್ ಆಯ್ತು. ಪ್ರಕೃತಿ ಅವರೇ ಬೇಜಾರು ಮಾಡ್ಕೋಬೇಡಿ ಪ್ರಕೃತಿ ಅವರೇ. ಅವರ ಇದರಿಂದ ನಾನು ಸಾರಿ ಕೇಳ್ತೇನೆ ನಿಮಗೆ. ಓಕೆ ಪ್ರಕೃತಿ, ಬೇಜಾರು ಮಾಡಲಿಕ್ಕೆ ಇಲ್ಲ. ಇಲ್ಲಿ ಬೇಜಾರಾದರೆ ಎರಡೆಲ್ಲ ಪಡುಚಿ. ಹೌದೌದು, ಬೇಜಾರಾದರೆ ಯಾರ ಹತ್ರ ಹೇಳ್ಬೇಡಿ ಆಯಿತಾ? ಸಂದೀಪ್ ಶೆಟ್ಟಿ ಅವರೇ ನಿಮ್ಮದು ಚಾನಲ್ ಉಂಟಾ? ಅನಿಲಣ್ಣ ಪಾರ್ಟಿ ಎಲ್ಲಿ ಇವತ್ತು? ಅನಿಲಣ್ಣ ಪಾರ್ಟಿ ಕೊಡ್ತಾರಾ? ನಮಗೆ ಸುದ್ದಿ ಇಲ್ಲ ಅನಿಲಣ್ಣ, ನಮಗೆ ಹೇಳುವುದೇ ಇಲ್ಲ ಪಾರ್ಟಿ ಕೊಡ್ತೇನಂತ ಅನಿಲಣ್ಣ.
ಪ್ರಕೃತಿಗೆ ಜೈ ಅಂತ ಹೇಳ್ತಿದ್ದಾರೆ ಪ್ರಸಾದ್ ಅವರು. ಈ ಸೂರ್ಯ ಬ್ರೋ ಇಂದ ಬೇಜಾರಾಯಿತು, ನಾನು ಬರಲ್ಲ ಸಿಸ್, ಸಾರಿ. ಈ ಸೂರ್ಯನ ನೀರು ಬರ್ಪುಜಿರ್ಗಿ ಪ್ರಕೃತಿ, ಹಾಗೆಲ್ಲ ಹೇಳ್ಬಾರ್ದು ಪ್ರಕೃತಿ. ನಾಳೆ ಬನ್ನಿ ಪ್ರಕೃತಿ, ಆಯ್ತಾ? ಪ್ರಕೃತಿ ಅತ್ತೆ ಬೇಜಾರಾದರೆ ಹೇಳಿ, ಸೊಸೆ ಅಂತ ಕರೆ ತನ್ನಿ. ಅತ್ತೆಗೆ ಮೆಲ್ಲ ಬರದು, ಇದೇ ಮುಟ್ಟಕ್ಕೇನುಂಡು ಸಂಗೀತ. ತೇಗ ಮೆಲ್ಲ ಬರಡು ಅಂದಿಯೇ ಎಂಕ್ ಇದು ಲೇಟ್ ಉಣಿಯತೆ, ಎಂಕ್ ಅಡಿಗೆನೆ ಬರ್ಪಿನಿ ಲೇಟ್ ಉಂಡ. ಮತ್ತೆ ಬೇಜಾರಾಗಬೇಡಿ ಅವರೇ. ಪಾರ್ಟಿ ಮದುವೆ ಆಗಿಲ್ಲ ಆದಮೇಲೆ ಮನೆಗೆ ಬನ್ನಿ, ಟೀ ಪಾರ್ಟಿ ಕೊಡುವ ಸೂರ್ಯ ಅಂತ ಹೇಳ್ತಾ ಇದ್ರೆ. ಪಾರ್ಟಿ ಮದುವೆ ಆಗಿಲ್ಲ ಪಂಡ, ಮದುವೆ ಆತಜಿ ಅನಿಲ್ ಅಣ್ಣಗ ಐದಕ್ಕ ಪಾರ್ಟಿ ಕೊರ್ಪೇರ್ಗೆ. ಪ್ರಕೃತಿ ಅವ್ರ ಪ್ರಸಾದ್ ಬ್ರೋ, ಎಂತ ಬೇಜಾರಾಗಬಾರದು. ಆಂಟಿ ಅಂತ ಇದ್ದರು ಒಳಗೆ, ನನಗೆ ಯಾರು ಕರೆದಿಲ್ಲ ಇದುವರೆಗೂ, ಕರೆದಿಲ್ಲ. ಸೋಸೆ ಅಣ್ಣೆ ಪ್ರಕೃತಿಗೆ ಆಂಟಿ ಅಂದ್ರೆ ಲೆಪ್ಪಚ್ಚಿ ಯಾರಿಗೆ ಏರ್ಲೆ ಹೆಜ್ಜೆರ್ಗೆ ನಲ್ಲ. ಲಚ್ಚು ಲಾಕ್ಸ್ ಅವ್ರು ಬಂದರು. ಹಾಯ್ ನಮಸ್ತೆ, ಯಾಕೆ ಬೇಜಾರು ನಿಮಗೆ? ಬೇಜಾರಿಲ್ಲ, ನಿಮಗೆ ಬೇಜಾರಿಲ್ಲ, ಇಲ್ಲಿ ನಮಗೆ ಪ್ರಕೃತಿ ಅವರಿಗೆ ಬೇಜಾರಾಗಿದೆ. ಅವರು ಸೂರ್ಯ ಅವರು ಉಂಟಲ್ಲ ಆಂಟಿ ಅಂತ ಕರೆಯುವುದು ಎಲ್ಲರನ್ನು ಕೂಡ. ಪ್ರಸಾದ್ ಅಣ್ಣ ನೋಡಿ ಪ್ರಕೃತಿ ಅತ್ತೆ ಬೇಜಾರು ಮಾಡ್ಕೊಂಡು, ಅವರಿಗೆ ಅತ್ತೆ ಕೂಡ ಬೇಡ ಅಂತೆ ಸೂರ್ಯ ಅವರೇ. ಸಿಸ್ ಅಂತ ಕರೀರಿ, ಸಿಸ್. ಪ್ರಕೃತಿಗೆ ಜೈ ಅಂತ ಹೇಳ್ತಾ ಇದ್ದಾರೆ ಸೂರ್ಯ ಬ್ರೋ ಪನೊಂದುಲ್ಲೇರಿ ನಮ್ಮ ಪ್ರಕೃತಿ ಸಿಸ್. ಅಯ್ಯೋ ಬಿ ಕೂಲ್ ಪ್ರಕೃತಿ, ಹೌದೌದು ಕೂಲ್ ಆಗಿರಿ. 46 AM ಅಂಬ್ಯೂಟ್ ಎಂಚಿನ ನಂಜಿ ಬರ್ತೀರ ಆಯಾ ಆಂಟಿ ಅಂತ ಹೇಳಿದೆ. ಹೌದೌದು ಎಲ್ಲ ಆಂಟಿಯಾಗಿ ಕಾಣ್ತದೆ, ಗುತ್ತೇನೆ ಈಗ ನಿಮಗೆ ಆಂಟಿ ಅಂದರೆ. ಎಲ್ಲರೂ ಬಂದು ಆಂಟಿ ಆಂಟಿ ಅಂತ ಕರೆದು ಹೋಗುದು, ಎಂತ ಕರ್ಮ ಮಾರ್ರೆ ಇದು. ಕೋಪ ಇಲ್ಲ ಸಿಸ್, ಬೇಸರ ಬೇಸರ ಅಂತೆ ಅವರಿಗೆ. ಬೇಸರ ಮಾಡಬೇಡಿ ಪ್ರಕೃತಿ ಅವರಿಗೆ, ಇವತ್ತು ಮಳೆ ಬಂದಿದೆ, ಬೇಸರ ಮಾಡಬೇಡಿ ಆಯಿತಾ? ಪೆಟ್ಟು ಬೇಡ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಉದಯ್ ಪೂಜಾರಿ ಅವರು ಬರ್ತೀರಿ? ಬತ್ತೆ ಬರೋದಲ್ಲಿ ಬರ್ತಾರೆ, ಮಸ್ತ್ ಖುಷಿ ಅಂಡ್ ಉದಯ್ ಪೂಜಾರಿ ಬರ್ತೀನ. ಥ್ಯಾಂಕ್ ಯು ಸೋ ಮಚ್. ಸೂರ್ಯ ಎಲ್ಲ ಟೈಮ್ ತಮಾಷೆ ಒಳ್ಳೇದಲ್ಲ, ಮಾತಾಡಿ. ತಮಾಷೆ ಯಾರು ಮಾತಾಡ್ತಾರೆ ಅವರ ಜೊತೆ ಮಾತಾಡಿ. ಪ್ರಕೃತಿ ಅವರು ಬೇಜಾರಲ್ಲಿದ್ದಾರೆ ಸೂರ್ಯ ಅವರು. ನೀವು ನನ್ನನ್ನು ಬೇಕಾದರೂ ಕರೆಯಿರಿ, ಅವರನ್ನು ಬೇಡ ಕರೆಯುವುದು. ಲೈಕ್ ಕೊರಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಉದಯಣ್ಣ. ಪ್ರಸಾದ್ ಬ್ರೋ ಕೂಲ್ ಆಗಿದ್ದೇನೆ. ಚಪ್ಪಾಳೆ. ಪ್ರಕೃತಿ ಅವರು ಕೂಲ್ ಆಗಿದ್ದಾರೆ, ಅದು ಚಪ್ಪಾಳೆ ತಟ್ಟಿ ಎಲ್ಲರೂ. ಹಾಯ್ ಉದಯ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಅನಿಲ್ ಸುವರ್ಣ. ಪ್ರಕೃತಿಗೆ ಜೈ ಅಂತ ಹೇಳ್ತಾ ಇದ್ದಾರೆ ಉದಯ್ ಬ್ರೋ. ಹಾಯ್ ಅಂತ ಲಚ್ ಲಾಕ್ಸ್ ಅವರು ಹೇಳ್ತಾ ಇದ್ದಾರೆ. ಲಚ್ ಲಾಕ್ಸ್ ಸರ್ ಹಾಯ್ ಪನಂದ್ರೆ ಉದಯ್ ನಗ್ಲ ಅನಿಲ ನಗ್ಲ ಬಕ ಸಂಧ್ಯಾ ಈತು ಮಲ್ಲ ಪದ್ಯನ ಸಂಧ್ಯಾ ದಾದೊಂದು ದ್ವಾಪರ ದಾಟುತ್ತಾ ನನ್ನನೇ ನೋಡಲು, ನನ್ನನೇ ಸೇರಲು ಬಂದರಾದಿಕೆ, ಹಾಡಲು ಬಕ ಬರ್ಪುಜಿದೆ ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗಮಾಲಿಕೆ. ಸಖಿ ಸಖಿ ನನ್ನ ರೂಪಸಿ, ಸಖಿ ನನ್ನ ಮೋಹಿಸಿ, ನೀ ನನ್ನ ಪ್ರೇಯಸಿ ಬರ್ಪುಜವು. ಆಯ್ ಲಚ್ಚಣ್ಣ ಅಂತ ಹೇಳ್ತಾ ಇದ್ದಾರೆ ಉದಯಣ್ಣ ಅವರು. ಎಲ್ಲರೂ ನಗುತ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ. ಎಸ್ ನಗುತ್ತಾ ಇರಿ, ಬೇಜಾರು ಮಾಡಬೇಡಿ ಯಾರು ಕೂಡ, ಎಲ್ಲವೂ ತಮಾಷೆಗಾಗಿ ಅಂತ ತೆಗೆದುಕೊಳ್ಳಿ. ಉದಯ ಪೂಜಾರಿ ಆಯ್ ಅನಿಲ್ ಬ್ರದರ್ ಆಯ್ ಲಚ್ಚು ಬ್ರೋ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅನಿಲ್. ಪ್ರಕೃತಿ ಅವರು ತಮಾಷೆ ಅಂದರೆ ಇಷ್ಟ, ಆದರೆ ಯಾವ ವಿಷಯಕ್ಕೆ ತಮಾಷೆ ಮಾಡಬೇಕು ಗೊತ್ತಾಗಲ್ವಾ? ಹೌದೌದು ಆಂಟಿ ಅಂತ ಕರಿಬಿಡಿ ಮಾರಾಯನ. ಆಂಟಿ ಅಂತ ಪನೋಚಾವೆ ಸೂರ್ಯ ನನ್ನ ಬಿಡ್ತಾನ ಪಲ್ಲೆ ನಿಂಗೆ ತಲೆ ಬೇಜಾರಿಜ್ಜಿ ತಲೆ ಹರಟೆ ಸೂರ್ಯ ಅಂತ ಹೇಳ್ತಿರ್ತಾರೆ. ಪ್ರಕೃತಿ ಅವರ ಸಿಸ್ ಅಂತ ಕರೀರಿ, ಬೇಸರ ಏನೂ ಇಲ್ಲ, ನನ್ನ ಹತ್ರ ಬೇಸರ ಇಲ್ಲ ಅಲ್ವಾ? ಥ್ಯಾಂಕ್ ಯು ಪ್ರಕೃತಿ, ಥ್ಯಾಂಕ್ ಯು ಸೋ ಮಚ್ ಆಯಿತಾ? ದುರ್ಗಾ ಸಿಸ್ ಅಂತ ಜಸ್ಟ್ ಸಿಸ್ ಬಂದರು, ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಇದು ಯಾರು ಹೊಸ ಚಾನಲ್ನವರು? ಹೊಸ SVK ಚಾನಲ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಲಚ್ಚು ಅಣ್ಣ ನಮಸ್ತೆ ಮನದುಲೇರಿ ನಮ್ಮ ದಿವ್ಯ ಸಿಸ್. ಆಯ್ತಾ ಕಾಫಿ ಆಯ್ತು ಅಂತ ಕೇಳ್ತೇವೆ. ಕಾಫಿ ಆಯಿತು. ಹಾಯ್ ಬಾಲ್ಯ ಮನದುಲೇರಿ ನಮ್ಮ ಅನಿಲ್ ಅಣ್ಣಗೆ ನಮಸ್ತೆ ಬನದುಲೇರಿ ನಮ್ಮ ಜಸ್ಟ್ ಸಿಸ್. ದಿವ್ಯಾ ಹಾಯ್ ಬನದುಲೇರಿ ನಮ್ಮ ಲಚ್ಚು ಲಾಗ್ಸ್ತಾರ್ ಬಕ್ಕ. ಉದಯ್ ಅಣ್ಣಗೆ ನಮಸ್ತೆ ಬನದುಲೇರಿ ದಿವ್ಯ ಸಿಸ್.
ಸೂರ್ಯ ಯಾರಿಗೂ ಮನಸ್ಸು ನೋಯಿಸುವ ಮೆಸೇಜ್ ಮಾಡಬೇಡಿ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಉದಯಣ್ಣ. ಹೌದು ಸೂರ್ಯ ಅವರೇ, ಅವರಿಗೆ ಪ್ರಕೃತಿ ಅವರನ್ನ ಆಂಟಿ ಅಂತ ಕರಿಬೇಡಿ ಆಯಿತಾ ಪ್ಲೀಸ್. ನನ್ನೊಂದು ರಿಕ್ವೆಸ್ಟ್, ನನಗೆ ಆದರೆ ಪರವಾಗಿಲ್ಲ, ನೀವು ಏನಾದರೂ ಕರೀರಿ, ಅಜ್ಜಿ ಯಾವುದಾದ್ರೂ ಆಗಿರ್ಬೋದು. ಇನ್ನು ನಾನು ಅಜ್ಜಿ ಆಗೋದು, ಇನ್ನು ನಾನು ಮಗು ಆಗಲಿಕ್ಕಿಲ್ಲ, ಅಜ್ಜಿ ಆಗೋದು ನೆಕ್ಸ್ಟ್. ಪ್ರಕೃತಿ ಸಿಸಿ ಬೇಸರಿಸಬೇಡಿ. ಹೌದು ಪ್ರಕೃತಿ ಸಿಸಿ, ಬೇಸರ ಮಾಡಬೇಡಿ ಆಯಿತಾ. ಸೂರ್ಯ ಅವರು, ಸೂರ್ಯಗೆ ನಮಸ್ತೆ ಪನೊಂದುಲ್ಲೇರು, ಬೇಗ ಓದುಲೆ ಅಂದು ಬೇಗ ಓದರೆ ದೊಂಡೆಡು ಮುಲ್ಪ ಸೆಜ್ಜಿ. ಪ್ರಸಾದ್ ಬದರ್ ನಮಸ್ತೆ, ಲಂಚು ಅಣ್ಣ ಬಿಸಿನಾ, ಹಾಯ್ ಉದಯಣ್ಣ ಪನೊಂದುಲ್ಲೇರು, ಹಾಯ್ ಜಸ್ಟ್ ವಾಚ್ ಲಾಗ್ಸ್ ಪನೊಂದುಲ್ಲೇರು, ಪ್ರಸಾದ್ ಹಾಯ್, ಶರೀಫ್ ಲಾಗ್ಸ್ ತರ್ಬತ್ತೀರಿ, PK6 ಪನೊಂದುಲ್ಲೇರು, ಬಕ್ಕನ ಮಾಯ್ ಉದಯ್ ಬ್ರೋ ಪನೊಂದುಲ್ಲೇರು. ಬೇಸರ ಇಲ್ಲ ಬಿಡಿ, ಬೇಸರ ಇಲ್ಲಂತೆ, ಚಪ್ಪಾಳೆ ತಟ್ಟಿ ಬೇಸರ ಇಲ್ಲಂತೆ. ಹಾಯ್ ಪಿಲಿ ಅಂತ ಹೇಳ್ತಾ ಇದ್ದಾರೆ, ದಿವ್ಯಾ ಸಿಸ್ ಅಂತ ಹೇಳ್ತಿದ್ದಾರೆ ನಮ್ಮ ಶರೀಫ್ ಬ್ಲಾಗ್ ಅವರು. ಶರೀಫ್ ಬ್ಲಾಗ್ ಅವರೇ, ಇವರದ್ದು ಗೊತ್ತುಂಟಾ ಶರೀಫ್ ಬ್ಲಾಗ್ ಅವರದ್ದು? ಬ್ಲೂ ಬೇಕಾ? ಬ್ಲೂ ಬೋಡೆ ತಮಾಷೆ ಮಿತಿಯಾಗಿರಬೇಕು. ಎಲ್ಲರಿಗೂ ಎಲ್ಲ ಮಾತು ಇಷ್ಟ ಆಗಲ್ಲ. ಹೌದೌದು ಉದಯಣ್ಣ ಅಂತ ಹೇಳ್ತಾ ಇದ್ದಾರೆ, ಕನ್ನಡಕ್ಕೆ ಹಾಕಿ ಸ್ಟೈಲಲ್ಲಿ ಹೇಳ್ತಾ ಇದ್ದಾರೆ ಶರೀಫ್ ಅವರು. ಶರೀಫ್ ಬ್ರದರ್ ಅಂತ ಉದಯಣ್ಣ ನಮಸ್ತೆ ಮಾಡ್ತಾ ಇದ್ದಾರೆ. ನಾವು ಆಗಲ್ಲ, ಬೇಸರ ಆಗೋದಿಲ್ಲ. ಇಲ್ಲ, ಅವರಿಗೆ ಬೇಸರ ಇಲ್ಲಂತೆ. ದಿವ್ಯಾ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶರೀಫ್ ಲಾಗ್ಸ್ ಅವರು. ಶರೀಫ್ ಅಣ್ಣ ನಮಸ್ಕಾರ ಪನೊಂದುಲ್ಲೇರು. ಆಯಿತು ಕಾಫಿ ಪ್ರಸಾದ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ವಾಸ್ SCA ಹಾಸ್ಪಿಟಲ್ಡ್ನಾ ದಾದಿ ಹಾಸ್ಪಿಟಲ್ ಏರುಲ್ಲೇರು ಸಂಧ್ಯಾ ಸಪೋರ್ಟಿಂಗ್ ರುಲ್ಲೇರು. ಇದು ಯಾವ ಲೈವ್? ನಾನು ಫಸ್ಟ್ ಟೈಮ್ ಬಂದದ್ದು. ಹೌದು ಶರೀಫ್ ಅವರೇ, ನಿಮಗೆ ಬ್ಲೂ ಕೊಟ್ಟಿದ್ದೀರಿ, ಯಾಕೆ ಬರಲಿಲ್ಲ? ಬ್ಲೂ ಕೊಟ್ಟಿದ್ದೀರಲ್ಲ, ಬ್ಲೂ ಏಕೆ ಬರಲಿಲ್ಲ? ಚಾನಲ್ ಉಂಟಾ? ಚಾನಲ್ ಉಂಡೆ ಶರೀಫ್ ಅಣ್ಣ ಇರ್ನಾ? ನೀವು ಕನ್ನಡವಾ ತುಳುವಾ? ನೋಡಿ ಮೆಸೇಜ್ ಹಾಕಿ ಆಯಿತಾ. ಮೆಸೇಜ್ ಖಾಲಿ ಅಂದೆ ಸಂಧ್ಯಾ, ಮೆಸೇಜ್ ಬೈದನದೆ ತೂಲ ಬಂದು ತೂದು ಬಂದು. ಎಲ್ಲ ಎಲ್ಲಿ ಹೋಯ್ತು? ಮೆಸೇಜ್ ಎಲ್ಲ ಇಲ್ಲ. ಒಪ್ಪ ದೇವರ ಮೆಸೇಜ್ ಎಲ್ಲ ಇಡಿ ಪೂರ ಪಾರ್ದು ಪೋಡೋದು ಮಾರ ಗಾಳಿಗೆ ಮೆಸೇಜ್ ಹೆಜ್ಜಿ. ಒಪ್ಪ ದೇವರ ಏತ್ ಮೆಸೇಜ್ ಬೈದನ್ ಮಾರ್ರೆ, ಯಾನು ಓಡೇ ಪೋದಿತ್ತು ಇದು ಮೆಸೇಜ್ ಬಂದಾಗ. ಒಪ್ಪ ದೇವರ ಮಸ್ತ್ ಜನ ಬೈದಿರು. ಏತ್ ಮೆಸೇಜ್ ಉಂಡು ಹೋದರೆ. ದಿವ್ಯಾ ಯಾನ ಮೂಲ ಹೊಸ ಜನ ಬಂದಿಲ್ಲ. ಈ ಲೈವಲ್ಲಿ ಏನೇನೋ ಆಗ್ತಿದೆ. ಶರೀಫ್ ನಗಡ್ತಾ ಇದ್ದಾರೆ. ಬೆಟ್ಟಸ್ವಾಮಿ ನೀವು ಅಳುತ್ತಾ ಇದೆಯಲ್ಲ, ನಗ್ತಾ ಇದೆಯೋ? ಇಲ್ಲ, ನಾನು ಅಳೋದು ಮತ್ತು ನಗೋದು ಎರಡು ಮಾಡ್ತೇನೆ ಬೆಟ್ಟಸ್ವಾಮಿ ಅವರು. ಏಕೆಂದರೆ ಇಲ್ಲಿ ನಗ್ಲು ಬೇಕು, ಅಳ್ಳು ಬೇಕು, ಹಾಗೆ ಆಗ್ತದೆ ನನಗೆ. ಎಲ್ಲಿ ನಗ್ತಾ ಅಳ್ತೇನೆ ಮತ್ತೆ ನಾನು. ಏರ ಆಂಟಿ ಪಂಡು ಯಾರಿಗೆ ಬೇಜಾರು ಹೆಂಗ್ ಗೊತ್ತಾ ಬುಜಿ? ಸೂಪರ್ ಕಂಗ್ರ್ಯಾಚುಲೇಷನ್ PK6 ಅಂತ ಹೇಳ್ತಾ ಇದ್ದಾರೆ. ಡನ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಬೆಟ್ಟಸ್ವಾಮಿ ಅವರು. ಒಂತೆ ನೀರು ಪರ್ಲೆ ಫಸ್ಟ್ ನೀರು ಪರ್ರೆಜ್ಜಿನಿ ನೀರು ಉಪವಾಸನಿ ಬರ್ಪುಣಿತ್ತೇರೆ ಬ್ಲೂ ತೂಲೆ ಅಂದು ಕೊಡ್ತೆ ಕೊಡ್ತೆ ಬತ್ತಡು ರಪ ಒಂದೊಂದು ಬರೋಂದುಲ್ಲೇರು ಅಂದು ಎಂಕಿತ ಸಾಕ ಒಂದುಂಡಿ. ಸಂಧ್ಯಾ ಅತ್ತಿ ನಿಮ್ಮದು ಬರ್ತ್ಡೇ, ಎಂತ ಬರ್ತ್ಡೇ ನನ್ನ ಕರ್ಮ. ಬ್ಲೂ ಬೇಡ, ರೆಡ್ ಕೊಡಿ, ರೆಡ್ ಇಲ್ಲೆಲ್ಲಿ. ಸರಿ ಬ್ರೋ, ದಿನ ಲೈವ್ ವೈರಲ್ ಆಗ್ತಾ ಇದೆ. ಥ್ಯಾಂಕ್ಸ್. ಅದು ಎಲ್ಲಿ ಮತ್ತೆ ಆದದ್ದು, ಎಲ್ಲಿ ವೈರಲ್ ಇದು? ಬೇಕು ಶರೀಫ್ ಬ್ರದರ್ಗೆ ಬ್ಲೂ ಬೇಕು ಅಂತ ಹೇಳ್ತಾ ಇದ್ದಾರೆ. TV17 ಹೆಂಗೆ ಗಿಫ್ಟ್ ಕೊರಲೆ ಬಂದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಸೂರ್ಯ ಅವರೇ, ನನ್ನ ಬರ್ತ್ಡೇ ಅಲ್ಲ, TV ಹೌದು, ಅವಳ ಬರ್ತ್ಡೇ ಈಗ ಅಲ್ಲವಾ? ಇದು ಯಾಕೆ ಪುನಃ ಬ್ಲೂ ಹೋದದ್ದು ಶರೀಫ್ ಅವರದ್ದು? ಎಂತಾಯ್ತು ಶರೀಫ್ ಅವರೇ? ಬ್ಲೂ ಕೊಟ್ಟಿದ್ದೇನೆಯಾ? ಬ್ಲೂ ಕೊಟ್ಟಿದ್ದೇನೆ ನಿಮಗೆ, ಬೇಡ ಶರೀಫನೇ ಬ್ಲೂ ಬೇಡವಾ? ಓಕೆ ಮಲ್ಲೇಜ್ 10 ಕೊಡ್ತೇನೆ. ಉದಯ ಬಿದ ಟೀ ಆಯ್ತು ಅಂತ ಕೇಳ್ತಾರೆ. ಸೂರಿ ಅಂತ ಹೇಳ್ತಾ ಇದ್ದಾರೆ. ಚಾನಲ್ ಇಲ್ಲ, ಹೌದಾ? ಮಲ್ಲೇಜ್ ಬ್ಲೂ ಉಪ್ಪಡಿ ನಿಪ್ಪಡಿ ನೀ ದೆಪ್ಪರೆ ಪುಡ್ಸೋತಿಜ್ಜಿ ಬ್ಲೂ
ಹಾಯ್ ಪ್ರಕೃತಿ ವಿಲೇಜ್ ಯೂಟ್ಯೂಬ್ ಅವರು ಶರೀಫ್ರು ಅಂತ ಹೇಳ್ತಾ ಇದ್ದಾರೆ, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಶರೀಫ್ ತುಳು ನಮ್ಮ ಬ್ರದರ್, ಶರೀಫ್ ತುಳು ನಮ್ಮ ಅಂದ ಸಂಧ್ಯತ್ತೆ ನಿಂದೆ ಬರ್ತ್ಡೇ. ಇವನುಂಟ ಟಿವಿ ನೈನ್ ದಿನಾಲು ಬರ್ತ್ಡೇ ಮಾಡ್ತಾನೆ ನಮ್ಮದು. ಎಂಥದ್ದು ಟಿವಿ 17 ಶರೀಫ್ ಬ್ರದರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಶಾಲಿನಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಪಿ ಕೆ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಇನ್ಸ್ಪೈರಿಂಗ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಅದೇನು ಅಷ್ಟು ಉದ್ದ ಹೋಗಿದೆ ಹಾಯ್ ಶಾಲಿನಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಉದಯಣ್ಣ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಟಿವಿ ಅಂತ ಹೇಳ್ತಾರೆ. ನಿನ್ನ ಮಂಡೆ ಟಿವಿ ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಅವರೇ ಹ್ಯಾಪಿ ಬರ್ತ್ಡೇ ಟು. ಇಲ್ಲವ ಪ್ರಸಾದನ, ಸಂಧ್ಯಾದ ಬರ್ತ್ಡೇ ಅಲ್ಲ, ಪ್ರಸಾದನ ಅಲ್ಲ, ಬರ್ತ್ಡೇ ಅಲ್ಲ. ಪ್ರಕೃತಿ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಸೂರ್ಯ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಶರೀಫ್ ಅಣ್ಣ ಇನ್ಸ್ಪೈರಿಂಗ್ ಹ್ಯಾಪಿ ಬರ್ತ್ಡೇ ಅಂತ ಎಲ್ಲರದ್ದು ಹ್ಯಾಪಿ ಬರ್ತ್ಡೇ ಮಾಡಿಬಿಡುದು ಈ 17 ಸಾಮೂಹಿಕ ಹ್ಯಾಪಿ ಬರ್ತ್ಡೇ ಇಲ್ಲಿ ಎಲ್ಲರದ್ದು ಆಯ್ತಾ. ಎಲ್ಲರದ್ದು ಬರ್ತ್ಡೇ ಇವತ್ತು. ಏನು ಚಪ್ಪಾಳೆ ಅಂತೆ ಏನಿಲ್ಲ ಪ್ರಕೃತಿ, ನೀವು ಕೋಪ ಮಾಡಲಿಲ್ಲಲ್ಲ ಅದಕ್ಕೆ ಒಂದು ಚಪ್ಪಾಳೆ ಅಂತ. ನಿಮಗೆ ಸಿಲ್ಲಿಲಲ್ಲಿ ಧಾರಾವಾಹಿ ಗೊತ್ತಾ? ಅದರಲ್ಲಿ ಚಪ್ಪಾಳೆ ಅಂತ ಹೇಳ್ತಾಳಲ್ಲ ಅವಳು, ಯಾರಪ್ಪ ಅವಳು, ಲಲಿತಾಂಬ, ಅದಕ್ಕೆ ನಾನು ಹೇಳುದು ಚಪ್ಪಾಳೆ ಅಂತ. ಸಂಧ್ಯಾ ಅವರೇ ಹ್ಯಾಪಿ ಬರ್ತ್ಡೇ. ಎಂತ ಬರ್ತ್ಡೇ ಮಾರಾಯರೆ, ಕರ್ಮ ಎಲ್ಲರದು ಬರ್ತ್ಡೇ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಲಚ್ಚಣ್ಣೆ ಪೋಯಿರ್ತೋಜರು ಫಾರಿನ್ಗೆ. ದಿವ್ಯಾ ಸಿಸ್ ಸಂಧ್ಯಾ ಅವರೇ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹೇಳಿದೆ. ಎಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ ಅಂತ ಹ್ಯಾಪಿ ಬರ್ತ್ಡೇ ಮಾಡ್ತಾರ. ಸರಿ ಬ್ರೋ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಕೃತಿ ಸಿಸ್. ದಿವ್ಯಾ ಸಿಸ್ ಪರದಲ್ಲಿರು, ನನ್ನ ಬರ್ತ್ಡೇ ಅಲ್ಲವ ಟಿವಿ ಶರೀಫ್ ಬ್ರದರ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಉದಯ್ ಪೂಜಾರಿ ಅವರು. ಸಂಧ್ಯಾ ಅವರೇ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹೇಳ್ತಾ ಇದ್ದಾರೆ. ಶಾಲಿನಿ ಸಿಸ್ ಚಾ ಪರಿಹಾರ ಬೇಗ ಬೇಗ ಓದಲಿ ಆಪುಜಿ ಇನ್ಸ್ಪೈರಿಂಗ್ ವರ್ಲ್ಡ್ ಆಪುಜಿ ಏನರ್ದು ಎಂಕ್ ತುಂಬಿ ತರೆ ಬೇರೆ ಹತ್ರ ಒಂಜಿಕೆ ನೀ ಕುತ್ತರ ಸ್ಟಾರ್ಟ್ ಆತು ಇನ್ನು ಚೂರು ರೆಸ್ಟ್ ಇಜ್ಜೆ ಎಂಕ್ ಉದಯಣ್ಣ ಪರೊಂದು ಹಾಯ್ ಮೆಸೇಜ್ ಬುಡ್ದು ಪೋಂಡ ಬೇಜಾರು ಮಲ್ಪೋಚಿ ಯಾರು ಓದಿದೆ ಯಾರು ಲೈವ್ ಎಂಡ್ ಮಲ್ಪನು. ಓಕೆ ಮೆಸೇಜ್ ಬುಡ್ದು ಪೋಂಡಲ್ಲ ದಾಲ ಬೇಜಾರು ಮಲ್ಪಚ್ಚಿ ಪೂರೆಲ್ಲ ಪೋಂಡಲ್ಲ ಯಾರು ಲೈವ್ ಎಂಡ್ ಮಲ್ಪನ ಮೆಸೇಜ್ ಓದಿದೆ. ಓಕೆ ಹ್ಯಾಪಿ ಲವ್ ಟು ದೆನ್ ಅಂತ ಹೇಳ್ತಾ ಇದ್ದಾರೆ. ಚಾಯ್ ಇಜ್ಜಿ ಅನಿಲ್ ಬ್ರೋ, ಚಾಯ್ ಇಜ್ಜಿನಿ. ಪ್ರಕೃತಿ ಅವರೇ ಹ್ಯಾಪಿ ಬರ್ತ್ಡೇ ಟು ಯು. ಶರೀಫ್ ಬ್ರೋ ಪ್ರಸಾದನ್ನ ನನ್ನ ಬರ್ತ್ಡೇ ಅಲ್ಲವಾ. ಪ್ರಕೃತಿ ಅವರೇ ಹ್ಯಾಪಿ ಬರ್ತ್ಡೇ ಎಂಥದ್ದು ಎಲ್ಲ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ. ಇನ್ನು ಆಂಡೆ ಅನಿಲ್ ಬ್ರೋ ಇವತ್ತಲ್ವ ಬರ್ತ್ಡೇ, ಮಂಡೇ ದಿನ ನಿಮ್ಮ ಅತ್ತೆ. ಹೌದಾ ಪಿ ಕೆ ಸಿಸ್ ಯಾಕೆ ನಗ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಪ್ರಕೃತಿ ಅವರೇ ಹ್ಯಾಪಿ ಬರ್ತ್ಡೇ. ಸೂರ್ಯ ಯಾಕೆ ಕಾಲ್ ಮಾಡಿಲ್ಲ? ಸೂರ್ಯ ಸಿಸ್ ನೀವು ದಿವ್ಯಾ ಸಿಸ್ಗೆ ಕಾಲ್ ಮಾಡಲಿಲ್ಲ ಯಾಕೆ? ಜಸ್ಟ್ ಸ್ವಲ್ಪ ಮುಂಚೆ ಬರಬೇಕಿತ್ತು, ಯಾಕೆ ಏನಾಯಿತು? ಬಲ್ಲೆ ಶರೀಫ್ ಬೀಚಿಗೆ ಎಂಕು ಒಂತೆ ಗಿಫ್ಟ್ ಕೊರ್ಲೆ ಪಂದೆ ಇನ್ಸ್ಪೈರಿಂಗ್
ಇಲ್ಲಿ ಆಂಟಿರ ಕಾಳಗ ನಡೆಯಿತು. ಪ್ರಸಾದ್ ಮನದಲ್ಲಿ ಜಸ್ಟಿಸ್ ಇಸ್ ಇನ್ಸ್ಪೈರಿಂಗ್ ಪಾರ್ಟಿ ಬೇಕಾ ಅಂತ ಕೇಳ್ತಾ ಇದ್ದಾರೆ TV17 ಅವರು. TV ಗಿಫ್ಟ್ ರಿಟರ್ನ್ ಮಾಡಿ ಅಂತ ಹೇಳಿದೆ. ಉದಯ ಪೂಜಾರಿ ಅವರು ಒಬ್ಬ ಕೋಪಡುಲ್ಲಿರು ಉದಯನ ದಾದಾಂಡ್ ಉದಯನ ಸಾರಿ ದಾದಾಂಡ್ ಜಸ್ಟ್ ವಾಚ್ ಲಾಗ್ಸ್ ಅವರೇ ಹ್ಯಾಪಿ ಬರ್ತ್ಡೇ. ಪ್ರಕೃತಿ ಅವರೇ ಪ್ರಸಾದ್ ಬ್ರೋ ನೆಟ್ ಇಯರ್ ಬರ್ತ್ಡೇ ಮುಗೀತು ಅಂತ ಹೇಳ್ತಾ ಇದ್ದಾರೆ. ಈ ಪ್ರಸಾದ ನನಗೆ ಏನು ಆಗಿದೆ ಹೌದು PK ಸಿಸ್ಟರ್ ಅಂತ ನಗಡ್ತಾ ಇದ್ದಾರೆ ನಮ್ಮದು ಶರೀಫ್ ಅವರು. ಶರೀಫ್ ನಿನಗೆ ಕಣ್ಣು ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಉದಯಣ್ಣ ಹ್ಯಾಪಿ ಬರ್ತ್ಡೇ ಟು ಯು. ಸೂರ್ಯ ಅಂತ ಯಾಕೆ ಜಸ್ಟಿಸ್ ಸೂರ್ಯ ಅಂತ ಕೋಪದಲ್ಲಿ ನೋಡ್ತಾ ಇದ್ದಾರೆ, ಏನಾಯ್ತು ನನಗೆ ಗೊತ್ತಾಗೋದಿಲ್ಲ ಒಂದು ಕೂಡ. ಶರೀಫ್ ಬ್ರೋ ನಗ್ತಾ ಇದ್ದಾರೆ, ಅಲ್ಲ ಪ್ರಕೃತಿ ಅವರು ಶರೀಫ್ ಬ್ರೋ ಅಂತ ಹೇಳಿ ನಗ್ತಾ ಇದ್ದಾರೆ. ಇನ್ಸ್ಪೈರಿಂಗ್ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಿದ್ದೀರಾ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಅವರೇ. ನೋಡಿ ಲಕ್ಷ್ಮಿ ಅವರೇ ನಿಮಗೆ ಬ್ಲೂ ಕೊಟ್ಟಿದ್ದೇನೆ, ಯಾಕೆ ಬರಲಿಲ್ಲ? ಉದಯಣ್ಣ ಹ್ಯಾಪಿ ಬರ್ತ್ಡೇ. ಏನೋ ಮೋಡ ಕವಿದ ವಾತಾವರಣವಿದ್ದ ಕಾರಣ ಬ್ಲೂ ಕೂಡ ಕಾಣೋದಿಲ್ವಾ ಅಂತ ಡೌಟ್ ನನಗೆ. ಪ್ರಸಾದ್ ಹ್ಯಾಪಿ ಬರ್ತ್ಡೇ. ಸೂರ್ಯ ಯಾರು? ಸೂರ್ಯ ಇಲ್ಲಿದ್ದಾರೆ ಜಸ್ಟ್ ಗುರಾಯಿಸಬೇಡ ನನಗೆ ಹೆದರಿಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ಸ್ಪೈರಿಂಗ್ ಪಾರ್ಟಿ ಯಾವಾಗ ಅಂತ ಹೇಳ್ತಾ ಇದ್ದಾರೆ. ಸಂಗೀತ ಅವರೇ ಹ್ಯಾಪಿ ಬರ್ತ್ಡೇ ಟು ಯು. ಒಬ್ಬದೇ ನನ್ನದು ಹ್ಯಾಪಿ ಬರ್ತ್ಡೇ ಅಲ್ಲವ ಇವತ್ತು. ಸೂರ್ಯ ಯಾರು ಉದಯಣ್ಣ? ಸಂಗೀತ ಅವರೇ ಹ್ಯಾಪಿ ಬರ್ತ್ಡೇ. ವೆಂಕಟೇಶ್ ಮಧುರೈ ಟ್ರಾವೆಲ್ 20 ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಇನ್ಸ್ಪೈರಿಂಗ್ ಗಿಫ್ಟ್ ಕೊಡಿ ಅಂತ ಯಾಕೆ ಅಳುವುದು TV17 ಪಾರ್ಟಿ ಸಂಡೇ ಗೊತ್ತುಜ್ಜಿಯೇ. ವೆಂಕಟೇಶ್ ಮಧುರೈ ಹಾಯ್ ಅಂತ ಹೇಳ್ತಾ ಇದ್ದಾರೆ. ನನ್ನ ನಂಬರ್ ಎಲ್ಲಿ ಕೊಟ್ಟಿದ್ದು, ಕಾಲ್ ಮಾಡಿದ್ದೀನಿ ಹೇಳಿದ್ರಲ್ಲ ಅವಾಗ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ನಾನು ಹೇಗೆ ಮರ ಹತ್ತಿ ಇದ್ದೀನಿ ನೋಡಿ. ಸೂರ್ಯ ನಿಮಗೆ ಯಾವಾಗ ಜಸ್ಟ್ ನಂಬರ್ ಕೊಟ್ಟದ್ದು? ಸಂಗೀತ ಅವರೇ ಹ್ಯಾಪಿ. ಈಗ ಪ್ರಸಾದ್ ನನಗೆ ಮಂಡೆಗೆ ಕುಟ್ಟಿ ಹಾಕ್ತೇನೆ, ನನ್ನದು ಬರ್ತಡೆ ಅಲ್ಲವ ಪ್ರಸಾದಣ್ಣ. ಪ್ರಸಾದಣ್ಣ ನನ್ನ ಕಂಕನಾಡಿಗೆ ಕರ್ಕೊಂಡು ಹೋಗಿ. ವೆಂಕಟೇಶ್ ಅವರು ಸೂಪರ್ ಎಂಥದ್ದು ಗೊತ್ತಾಗುತ್ತಿಲ್ಲ. ವೆಂಕಟೇಶ್ ಅವರೇ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ ಆಯ್ತಾ. ಸಂಗೀತ ಸಿಸ್ ಬೇಗ ಓದ್ಲಿ. ಇಜ್ಜಿ ಸಿಸ್ ಮುಂದಾಪುಜಿ ಒಂದು ಮುಗಿ ಉಜ್ಜಿ. GK ಭಟ್ರು ಬತ್ತೇರು ತುಳು ಲಾಕ್ಸ್ದ ಭಟ್ರೆ ಎಂಚೋಲ್ಲರು ಭಟ್ರೆ ಬಕ ವಿಶೇಷಪುರದಾದೆ ಭಟ್ರೆ. ಸಂಗೀತ ಹಾಯ್. ಯಾನೀರಿಗೆ ಸಬ್ಬ ಅಂದೆ ಥ್ಯಾಂಕ್ ಯು. ಯಾನೀರಿಗೆ ಅಪ್ಪನೇ ಆತೆ ಭಟ್ರೆ ಸಬ್ಬ ಮಸ್ತ್ ದಿನ ಕೊಡ್ದಿರೇಗ. ಲೈಕ್ ಕೊಡೋದು ಲೈಕ್ ಕೊಡಿ ಜಸ್ಟ್ ಆಮೇಲೆ ಹೇಳ್ತೀನಿ ಆಯ್ತಾ. GK ಭಟ್ ಲೈಕ್ ಕೊರಿ ಇರೇ ಬ್ಲೂ ಕೊಡ್ತೆ ದಾನೆ ಬೈಜಿಂದು ಗೊತ್ತಾಪು ಜೆಂಕ್ ಬ್ಲೂ ಕೊರೋದು ನಗಳು ಪೂರ ಪೋಂದುಲ್ಲೇರು ಏನು ಬ್ಲೂ ಕೊಡ್ತೆ ಮಾತಿರಗಿಲ್ಲ. ಹಾಯ್ ಭಟ್ರೆ ಮನೊಂದುಲ್ಲೇರು ಇನ್ಸ್ಪೈರಿಂಗ್ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಅಣ್ಣ ಪನೊಂದುಲ್ಲೇರು ಭಟ್ರು. ಅನಿಲ್ ಬ್ರದರ್ ಮತ್ತೆ ಏನೋ ಸಮಾಚಾರ? ಸಂಜೋತ ಯಾರು? ಪ್ರಸಾದ್ ತಾತ ಹಾಯ್ ಸಂಜೋತ್ ಅವರೇ ವೆಲ್ಕಮ್ ಟು ಮೈ ಲೈವ್. ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ ನೀ ಕೇಳುವ ಕಿವಿ ಇರಲಿ ಇವರೊಂದು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾವ ಮರ ಹತ್ತು ನನಗೆ ಅಗತ್ಯ ಇಲ್ಲ, ನಾನು ಯಾವಾಗ ನಂಬರ್ ಕೊಟ್ಟಿದ್ದೇನೆ ಹೇಳು. ಹೌದು ಗೊತ್ತಾಗಬೇಕು ಯಾರು ನಂಬರ್ ಕೊಟ್ಟಿದ್ದಾರೆ ಯಾವಾಗ ನಂಬರ್ ಕೊಟ್ಟಿದ್ದಾರೆ ಅಂತ ಬೇಗ ಹೇಳಬೇಕು. GK ಭಟ್ರು ಎರಿಗೆ ಬ್ಲೂ ಕೊಡ್ತೆ ದಾನಿ ಬೈಜ್ಜಿ. ಉದಯಣ್ಣ ನಿಮ್ಮ ಫೋಟೋದಲ್ಲಿ ಇರುವುದು ಯಾರು, ನೀವೇನಾದರೂ ಬೇರೆ ಮನುಷ್ಯನಾ ಅಂತ ಶರೀಫ್ ಲಾಗ್ ಅವರು ಹೇಳ್ತಾ ಇದ್ದಾರೆ. ಅಂದಿ ಉದಯನ್ ಒಂದು ಏರು ಎಂಕ್ಲ ಗೊತ್ತಾಬ ಜೇರುಂದು ಫೋಟೋ ಹೊಡಿತೀನಿ ಅಲ್ಲಿ ಮುರಣಿ ಬೇತಿರ್ತಾರೆ ಅದೇ ಫೋಟೋ. ಪ್ರಸಾದ್ ಬ್ರದರ್ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ನೀವು ಯಾವ ಉದಯ್ ಪೂಜಾರಿ ಅವರು ಗೊತ್ತಿಲ್ಲ. GK ಭಟ್ರೆ ಹಾಯ್. ಅನಿಲ್ ಬ್ರೋ ಹ್ಯಾಪಿ ಬರ್ತ್ಡೇ. GK ಭಟ್ರೆ ದಾನೀರಿಗೆ ಬ್ಲೂ ಬೈಚಿ ಮಾರ್ರೆ ಹೆಂಗೆ ಗೊತ್ತಾಪುಜಿ ಭಟ್ರೆ. ಉದಯಣ್ಣ ಹಾಯ್ ಬನ್ನೋದು. GK ಬ್ರೋ ಕಾಫಿ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಅನಿಲ್ ಬ್ರೋ ಇದು ಪ್ರಸಾದಣ್ಣ ಎಂಥದ್ದು ಹ್ಯಾಪಿ ಬರ್ತ್ಡೇ. ಅಯ್ಯೋ ಪ್ರಸಾದಣ್ಣ. ಸೂರ್ಯ ಜಸ್ಟಿಸ್ ಸೂರ್ಯನ ಅವರನ್ನು ಕೋಪದಿಂದ ನೋಡ್ತಾ ಇದ್ದಾರೆ. ಈಗ ಸೂರ್ಯ ಅವರು ಸುಟ್ಟು ಬೂದಿಯಾಗುವ ಲಕ್ಷಣಗಳು ಇದೆ. ಯಾಕೆ ಸೂರ್ಯ ಸಮಾಚಾರ ಇಲ್ಲ? ಇನ್ಸ್ಪೈರಿಂಗ್ ಊಟ ಮಾಡ್ತಿದ್ದೀನಿ. GK ಭಟ್ರು ದಿವ್ಯ ಭಾರಿ ಅಪರೂಪ ಒಂಚಿ ಪೋದು ಇತ್ತಾರೆ ಅದಕ್ಕೇನೊಂದುಲ್ಲೇರು. ಪ್ರಸಾದನ್ನೇ ಎಂಚಿನ ಪ್ರಸಾದನ್ನೇ ಹ್ಯಾಪಿ ಬರ್ತ್ಡೇ ಈಗ ಹೇಳಿ ಸೂರ್ಯ ಯಾವಾಗ ನಂಬರ್ ಕೊಟ್ಟದ್ದು? ಇಷ್ಟು ಬೇಗ ಊಟನ TV? ಓ ದೇವರೇ ಆಲ್ ಆಫ್ ಯು ಹ್ಯಾಪಿ ಬರ್ತ್ಡೇ. ಹೌದೌದು ಎಲ್ಲರದ್ದು ಹ್ಯಾಪಿ ಬರ್ತ್ಡೇ ಒಟ್ಟಿಗೆ ಮಾಡುವ ಸಾಮೂಹಿಕ ಹ್ಯಾಪಿ ಬರ್ತ್ಡೇ.
ಸೂರ್ಯ ಬ್ರದರ್ ಹಾಯ್, ಪ್ರಕೃತಿ ಅವರು ಓಕೆ ಬಾಯ್ ಸಿಸ್, ಥ್ಯಾಂಕ್ ಯು ಸೋ ಮಚ್ ಸಿಸ್. ಬೇಜಾರು ಮಾಡ್ಕೊಂಡು ಹೋಗಬೇಡಿ ಪ್ರಕೃತಿ ಸಿಸ್, ಆಯ್ತಾ? ಖುಷಿಯಿಂದ ಹೋಗಿ, ಖುಷಿಯಿಂದ ನಾಳೆ ಬನ್ನಿ. ಬೆಳಿಗ್ಗೆ 8 ಗಂಟೆಗೆ ಉಂಟಾಯ್ತಾ ಲೈವ್. ಜಿ ಕೆ ಭಟ್ ತುಳುವಾಗ ಟಿವಿ ಹಾಯ್ ಅಂತ ಹೇಳ್ತಾ ಜಸ್ಟ್ ನನಗೆ ಹೆದರಿಕೆ ಆಗ್ತದೆ, ನಾನು ಮಗು ಹಾಗೆ ನೋಡಬೇಡ ಅಂದು ಜಿ ಕೆ ಭಟ್ರೆ. ಅಂದು ಜಿ ಕೆ ಭಟ್ರೆ ಯಾನ್ ಉಲ್ಲ ಈ ಇಜ್ಜಂಡ ಎಂಚ ಉಳ್ಳಾರು ಇನ್ಸ್ಪೈರಿಂಗ್. ಹೊಟ್ಟೆ ಹಸಿವಾದ್ರೆ ಊಟ ಮಾಡಿ ಬಾರ. ಟಿವಿ ಕೂಡ ಸರಿ ಇಲ್ಲ. ಹೌದು, ಮ್ಯೂಟ್ ಆಗಿತ್ತು ಹೌದು. ಜಿ ಕೆ ಬ್ರೋ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಲೈವ್ನಲ್ಲಿ ನಂಬರ್ ಕೊಟ್ಟಿದ್ದೆ ಅಂದರೆ ಬೇರೆಯವರು ಏನು ಯೋಚಿಸ್ತಾರೆ ಗೊತ್ತಾ, ಅವರು ಸುಮ್ಮನೆ ಹೇಳಿದ್ದ ಅಂತ. ಲೈವಲ್ಲಿ ನಂಬರ್ ಕೊಡಲಿಲ್ಲ ಇಲ್ಲಿ ಯಾರು ಕೂಡ. ಅನಿಲ್ ಸುವರ್ಣ ಮ್ಯೂಟಾ ಇಜ್ಜೆ ಆಯ್ತು ಸರಿ ಅಂಡಿಯೇ ಮ್ಯೂಟ್ ಪೋಂಡು. ಮತ್ತೆ ಯಾಕೆ ಹೇಳಿದ ಕಾಲ್ ಮಾಡ್ತೇನೆ ಅಂತ? ಯಾಕೆ ಸೂರ್ಯ ಅವರೇ ನೀವು ಹೇಳುದು ಕಾಲ್ ಮಾಡ್ತೇನೆ ಅಂತ? ಸಂಧ್ಯಾತೆ ಊಟ ಆಯ್ತಾ? ಏನೋ ಆಯ್ತು ಉದಯ್ ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ಊಟ ಇಲ್ಲ ಇಲ್ಲಿ, ಊಟ ಇಲ್ಲವ ಇಲ್ಲಿ. ನಂಬರ್ ಕೊಟ್ಟಿದ್ದ ಹೌದಾ ಅಂತ ಕೇಳ್ತಾ ಇದ್ದಾರೆ ಉದಯ್ ಪೂಜಾರಿ. ಅತ್ತೆ ಮಿಸ್ಸಿಂಗ್. ಸೂರ್ಯ ಬಾನ್ವಿ ಅಮ್ಮನ ಲೈವಲ್ಲಿ ಹೇಳಿದ್ರಿ ಅಲ್ವಾ ಕಾಲ್ ಮಾಡ್ತೇನೆ ಅಂತ. ಜಸ್ಟ್ ಅದು ಸುಮ್ಮನೆ ಹೇಳಿದ್ದು, ಯಾಕೆ ಕಿತ್ತು ಆಗ್ತೈತಿ? ಸುಮ್ಮನೆ ಹೇಳಿದಂತೆ ಜಸ್ಟ್ ಸಿಸ್. ಪೊಕ್ಕಡೆ ಬನ್ನಿಗೆ ಯಾರು ಟಿವಿ ನಮಸ್ಕಾರ ದೇವರು ಗೌಡ್ರಿ ನಮಸ್ಕಾರ. ಲೈಕ್ ಡನ್ ಸಿಸ್, ಥ್ಯಾಂಕ್ ಯು. ಇನ್ಸ್ಪೈರಿಂಗ್ ವರ್ಲ್ಡ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಕಾಫಿ ಆಯ್ತಾ ಸಿಸ್ ಅಂತ ಹೇಳಿದ್ರೆ ನನಗೆ ಕೋಪ ಬಂದಿದೆ ಸೂರ್ಯ. ಆರ್ ಕೆ ಗೌಡ್ರೆ ಸಂಧ್ಯಾ ಟೀಚರ್ಗೆ ಜೈ ಅಂತ ಹೇಳ್ತಾ ಇದ್ದಾರೆ. ಏನೂ ಆಗಿಲ್ಲ ಲೈವಲ್ಲಿ, ನೀವು ಜಸ್ಟಿಗೆ ಮತ್ತೆ ಕಾಲ್ ಮಾಡ್ತೇನೆ ಅಂದರೆ ಬೇರೆಯವರು ಏನು ಯೋಚಿಸ್ತಾರೆ. ಹೌದು ಸೂರ್ಯ ಅವರೇ, ಜಸ್ಟ್ ಯಾರಿಗೆ ಕೂಡ ಕಾಲ್ ಮಾಡ್ತೇನೆ ಅಂತ ಹೇಳಬೇಡಿ ಆಯಿತಾ, ಮತ್ತೆ ಆಂಟಿ ಅಂತ ಹೇಳಬೇಡಿ ಆಯಿತಾ. ಸ್ವಲ್ಪ ನೀವು ಕಾಲ್ ಮಾಡ್ತೇನೆ ಅಂತ ಹೇಳಿದರೆ ಮತ್ತೆ ಅವರಿಗೆ ಬೇಜಾರಾಗ್ತದೆ ಹಾಗೆ ಆಯಿತಾ. ಸೂರ್ಯ ಮಾತು ಹಿತವಾಗಿರಲಿ. ಜೈ ಬೇಡ ನನಗೆ. ಹೌದಾ ತಗೋ, ಇವರದ್ದು ಬೇರೆ ಲೋಕ, ಅವರದ್ದು ಬೇರೆ ಲೋಕ, ನಂದು ಬೇರೆ ಲೋಕ. ಎಂತ ನಿಮ್ಮ ಲೈವಲ್ಲಿ ಎಲ್ಲರ ಬರ್ತ್ಡೇ. ಹೌದು, ಇವತ್ತು ಸಾಮೂಹಿಕ ಬರ್ತ್ಡೇಯನ್ನು ನಾವು ಆಚರಿಸ್ತಾ ಇದ್ದೇವೆ. ಎಲ್ಲರೂ ಬಂದು ಕೇಕ್ ತಿಂದು ಹೋಗಿ ಆಯಿತಾ. ಕೇಕ್ ನಮ್ಮ TV 17 ತರ್ತಾನೆ ಈಗ. ಕೋಪ ಕಮ್ಮಿ ಆಗುತ್ತದೆ ಜಸ್ಟ್. ಸೂರ್ಯ ನನ್ನ ಜೊತೆಗೆ ಹಿತವಾಗಿ ತಮಾಷೆ ಮಾಡು. ಓ ಮೈ ಗಾಡ್, ಜಸ್ಟಿಸ್ ಕೋಪಡಲೇ, ಜಸ್ಟಿಸ್ ಕೂಲ್ ಕೋಪ ಮಲ್ಪೊಚ್ಚಿ. ಸೂರ್ಯ ನಿನ್ನದು ಅತಿ ಆಯಿತು. ಜಸ್ಟ್ ಹಿತವಾಗಿ ಅಂದರೆ ಹೇಗೆ? ನನ್ನ ವಿಷಯಕ್ಕೆ ಬರಬೇಡ. ಜಸ್ಟ್ ಏನಾಯಿತು ಬೇಕಾ ಬಿಟ್ಟು ಇದೇ ಪೊಕ್ಕಡತೆ ನೀಕು ಸೀರಿಯಸ್ ಆದ ಇಜ್ಜರತೆ ಯಾರಿಜ್ಜಿನ ಲೈವ್ ಎಂಡ್ ಮಲ್ಪೆಂಗ್ ಫೋನಿಗೆ ಆಗ್ಬಿಡು ಅಂಚಾಡು. ನನ್ನ ಜೊತೆಗೆ ತಮಾಷೆ ಮಾಡಬೇಡ ಹೇಳಿದ್ದು. ಆರ್ ಕೆ ಗೌಡ್ರು ಆಯ್ದೀವಿ ಅಂತ ಹೇಳ್ತಾರೆ. ಕಾಲ್ ಮಾಡ್ತೀನಿ ಅಂದರೆ ಏನು ಅಂತ ಹೇಳ್ತಾರೆ. ಹಿತವಾಗಿ ಅಲ್ಲ ಮಿತವಾಗಿ ತಮಾಷೆ ಮಾಡಿ. ಕಾಲ್ ಮಾಡ್ತೀನಿ ಅಂದರೆ ಬೇರೆಯವರು ಏನು ಯೋಚಿಸ್ತಾರೆ ಗೊತ್ತಾ ನಿಮಗೆ? ಹೌದು ಸೂರ್ಯ ಅವರೇ, ಕಾಲ್ ಮಾಡ್ತೀನಿ ಅಂತ ಹೇಳಬೇಡಿ ಆಯಿತಾ. ನಾನು ಫೋನ್ ಮಾಡ್ತೀನಿ ಅಂದೆ, ನಂಬರ್ ಇದೆ ಅಂತ ಹೇಳಿದೆ. ಹೌದು ನಂಬರ್ ಇದೆ ಅಂತ ಹೇಳಿದಾರಾ? ಆರ್ ಕೆ ಗೌಡ್ರೆ ಆಯ್ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಬ್ರೋ ಚಾಂಡೆ ಇಜ್ಜಿಯ ಶಾಲಿನಿ ಸಿಸ್. ಉದಯ್ ಅಲ್ಲಿ ಕಾಮಿಡಿ ಮಾಡಿದ್ದು ಆಯ್ತಾ? ಉದಯಣ್ಣ ಕಾಮಿಡಿ ಮಲ್ದಿಂಗೆ ಅವೇ ಸೂರ್ಯ ಕಾಲ್ ಮಾಡ್ತೇನೆ ಅಂದರೆ ಏನು ಅರ್ಥ ಸೂರ್ಯ? ಅನಿಲ್ ನೀರು ಕೇಕ್ ಕಂಡ್ರೆ ಪೋಪಿನಾ? ಕೇಕ್ ಕಂಡ್ರೆ ಪೋಪರಾ? ಬಕ್ಕ ಪೋಲಿ ಲೇಟ್ ಆಗ ಮಲ್ಲಿ.
ತಮಾಷೆ ಹತ್ತು ಸಂಗೀತ ಸಿಕ್ಸ್ ಬೇತೆಕ್ಲಿಲ್ಲ ಬೇತೇನೆ ಎನ್ನುವಿರ ಅಂದ ಸೂರ್ಯ ಬ್ರೋ ದಯಪಣ ಈ ಒಂದು ಫೋನ್ ನಂಬರ್ ಐತ ಪೂರ ವಿಷಯ ಪಾತಿರುಚವೆ ಸರಿ ಏನೋ ಆಯ್ತು ಇವಾಗ ಜಸ್ಟ್ ಆಯ್ತು ಆರು ನನ್ನ ಪನ್ಪುಜೇರಿಗೆ ಅವೇ ದಿವ್ಯ ಸಿಸ್ ಬೇಜಾರು ಮಲ್ಪೊಚ್ಚಿ ದಿವ್ಯ ಸಿಸ್ ಅವೇ ಬೇಜಾರು ಮಲ್ಪೊಚ್ಚಿ ನನ್ನ ಅಂಚ ಪನ್ಪುಜೇರಿಗೆ ಯಾರು ಜಯ ಕರ್ನಾಟಕ ಮಾತೆ ಅಂತ ಹೇಳ್ತಾ ಇದ್ದಾರೆ ಜಸ್ಟ್ ಆಂಡ್ ಸೂರ್ಯ ಎಂತ ನಿಮ್ಮ ನಾಟಕ ಏ ದಾದದಿ ನಾಟಕ ಹತ್ತಿದಿ ಅಕ್ಕಲು ನಿಕ್ ಗೊತ್ತಿತ್ತಜಿ ಸಂಧ್ಯಾ ಈತ ಆಜೆಂಡೆ ಲೈವ್ ಮಲ್ಪನ ಸೂರ್ಯ ಯಾವತ್ತು ಬೇಕಿ ಚಾ ಪರಿಯರಿ ಚಾ ಪರ್ದಾಂಡ್ ಸುಟ್ಟ ಹೋಗುವ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಲೆ ಅಂತ ಹೇಳ್ತಾ ಇದ್ದಾರೆ ಅನಿಲನ್ನ ಜೈ ಕನ್ನಡ ಮತ್ತೆ ಸಂಧ್ಯಾ ಲೈವ್ ಮಲ್ಪನ ಚೈತ್ರ ಕನ್ನಡ ಲಾಗ್ ಸಾಯ ಅಂತ ಹೇಳಿದ್ರೆ ಅವಳು ಹೆಣ್ಣು ಹಾಗೆಲ್ಲ ಹೇಳ್ಬಾರ್ದು ಸೂರ್ಯ ಕಾಲ್ ಮಾಡ್ತೀನಿ ಅಂದರೆ ಬೇರೆಯವರು ಬೇರೆನೇ ಹಚ್ಚಿಸ್ತಾರೆ ಹೌದೌದು ಸೂರ್ಯ ಅವರ ಹೆಣ್ಮಕ್ಳಿಗೆ ಹೇಳ್ಬಾರ್ದು ನಿಮಗೆ ಕಾಲ್ ಮಾಡ್ತೇನೆ ಹಾಗೆ ಹೇಗೆ ಅಂತ ಓಕೆ ಚೈತ್ರ ಕನ್ನಡ ಲಾಗ್ಸ್ ಅವರು ಸಂಧ್ಯಾ ಸಿಸ್ ದಾದಾ ಅಂಡಕ್ಕೆ ಏನೊಂದು ಲೇರು ಚೈತ್ರ ಕನ್ನಡ ಲಾಗ್ಸ್ ಅವ್ರು ಬಂದ್ರೆ ಹಾಯ್ ಅಂತ ಹೇಳ್ತಾ ಇದ್ದಾರೆ ಡನ್ ಅಂತ ಹೇಳಿ ಥ್ಯಾಂಕ್ ಯು ವೆಲ್ಕಮ್ ಟು ಮೈ ಲೈವ್ ಬೆಂಕಿ ನೀನು ಆದರೆ ಬೆಂಕಿಯನ್ನು ಹೆಂಗೆ ನಂದಿಸ್ಬೇಕಂತ ನನಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ ಜಸ್ಟ್ ಸಿಸ್ ಹೇಳು ಅಂತ ಕೇಳಿದರೆ ಅಲ್ವಾ ಉದಯ ಅದಕ್ಕೆ ಆಮೇಲೆ ಫೋನ್ ಮಾಡ್ತೀನಿ ಅಂದೆ ಅಷ್ಟೇ ತಮಾಷೆಗಂತೆ ದಿವ್ಯ ಸಿಸ್ ತಮಾಷೆ ಮಾಡಿದಂತೆ ನಿನ್ನು ತಮಾಷೆ ಮಾಡಬೇಡಿ ಆಯ್ತಾ ಸೂರ್ಯ ಅವರೇ ಇರೇಗೂ ಗೊತ್ತಾಂಡ ಸೂರ್ಯ ಏರು ಸಂಧ್ಯಾ ಸಿಸ್ ಆಯಡ ಪಾತಿರೊಚ್ಚಿದೀವಿ ಪನೊಂದುಲ್ಲೇರು ಉದಯಣ್ಣೆ ಓಕೆ ಸೂರ್ಯ ಪನೊಂದುಲ್ಲೇರು ಆನ್ ಓಕೆ ಸಪೋರ್ಟಿಂಗ್ ಅಲ್ಲಿದ್ದಾರೆ ಹಾ ಗೊತ್ತಾಂಡ್ ಉದಯಣ್ಣ ಯಾವ ಬುಡ್ಲೆ ಅಂದು ಉದಯಣ್ಣ ಬೇಜಾರು ಮಲ್ಪೊಚ್ಚಿ ಉದಯಣ್ಣ ನಮ್ಮ ಪನಿ ಅತ್ತೆ ಯಾರಲ್ಲ ನನ್ನ ಅಂಚ ಪನ್ಪುಜೇರು ಪಂಡೇರತೆ ಉದಯಣ್ಣ ಬೇಜಾರು ಮಲ್ಪೊಚ್ಚಿ ಅವೇ ಉದಯಣ್ಣ ದಿವಸಿಸ್ ಬೇಜಾರು ಮಲ್ಪೊಚ್ಚಿ ಅವೇನೆ ಎಂಚಿನ ಪಾತಿರುಗೆ ಅಂದೇ ಬೇಜಾರು ಮಲ್ಪಚ್ಚಿ ಅವೇನೆ ಪಾತಿರುಚಿ ನಮ್ಮ ದುಂಪೊಯ್ಯಿ ದುಂಪು ಒಂದುಲ್ಲೆ ಮೂಲು ಕಾಮಿಡಿ ಕಿಲಾಡಿ ಗುಂಡಪ್ಪ ಅಂತ ಹೇಳ್ತಾ ಇದ್ದಾರೆ ಸೂರ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಆಡ ಪಾತಿಡ್ಚಿ ಏನೋ ಇವಾಗ ಓಕೆ ಉದಯಣ್ಣ ಅಂತ ಪರೊಂದುಲ್ಲೆ ಜಸ್ಟ್ ಸೀಸ್ ಡನ್ ಸೂರಿ ಕಾಮಿಡಿ ಮಲ್ಪುನು ಅಕ್ಕ ಓದೊಚ್ಚಿ ಆಯನ ಮೆಸೇಜ್ ಅಂದೆ ಬೊರ್ಚ ಓಕೆ ಕಾಮಿಡಿ ಅಂದು ಸಂಧ್ಯಾ ಸಿಸ್ ಬೇತೆಕ್ಲಿಗೆ ಬೇತೇನೆ ಅಂದು ಸಂಧ್ಯಾ ಕೆಲವು ದಾದ ಗೊತ್ತನ ಸಂಧ್ಯಾ ಕೆಲವರಿಗಿತ್ತೆ ನಮ್ಮ ಕಾಮಿಡಿ ದೆತ್ತೋನ್ವ ಕೆಲವರಿಗೆ ಅವನ್ನ ಕಾಮಿಡಿ ದೆತ್ತೋನು ಅಂಡ್ ಹತ್ತು ಕೆಲವರಿಗೆ ಬೇಜಾರು ಹಾಪುಂಡು ಅವು ಕೆಲವು ವಿಷಯ ಕೊಯ್ತು ಆಂಟಿ ಪಂಡ ಕೆಲವರಿಗೆ ಮಸ್ತ್ ಬೇಜಾರು ಮತ್ತೆ ನಮ್ಮ ಮಕ್ಕಳು ಬೇಜಾರು ಹಾಪುಂಡು ಅವು ಆಂಟಿ ಪಂಡ್ರೆ ಬಲ್ಲೇರನ್ನ ಸಿಸ್ ಪನೊಲಿ ಅವು ಒಂಜಿ ಮರ್ಯಾದಿ ಅಕ್ಕ ಪನ್ಪಿನ ಅಂಚ ಬಕ್ಕ ಫೋನ್ ನಂಬರ್ ಎಲ್ಲ ಕೇಂದ್ರ ಬಲ್ಲಿ ದಾಯಿ ಪಾತಿರ್ನು ಓಕೆ ಅವನ್ ಬಿಡ್ಲೇತೆ ಜಸ್ಟ್ ಇದೆಯಾ ಅಂತ ಕೇಳ್ತಾ ಇದೆ ಸೂರ್ಯ ಅವರೇ ಬಿಡಿ ಅದನ್ನು ಉದಯಣ್ಣ ಬಿಡ್ಲೆ ಉದಯಣ್ಣ ಅಲ್ಲಿ ಜಸ್ಟ್ ಸಿಸ್ ಹ್ಯಾಪಿ ಬರ್ತ್ಡೇ ಬರೋದಲ್ಲೇರು ಮ್ಯೂಟ್ ಇತ್ತು ನೀಯೇ ಮ್ಯೂಟ್ ಪೋಂಡವೆ ಚೂರು ಪಾತಿರತ್ತೆ ಹಸ್ಬೆಂಡ್ ಪಾತಿರೋದಿತ್ತೆ ಅಂಚ ಥ್ಯಾಂಕ್ಸ್ ದಿವ್ಯ ಬನ್ನೊಂದಿಲ್ಲ ಸೂರಿ ಸೌಂಡ್ ಬರ್ತಾ ಇಲ್ಲ ಈಗ ಬರ್ತದೆ ಅದು ಸ್ವಲ್ಪ ನನ್ನ ಹಸ್ಬೆಂಡ್ ಹತ್ರ ಮಾತಾಡ್ತಾ ಇದ್ದೆ ಹಾಗೆ ಅನಿಲ್ ಹ್ಯಾಪಿ ಬರ್ತ್ಡೇ ಬಾಯ್ ಆಲ್ ಬಾಲೆ ಅಂತ ಹೇಳ್ತಾ ಇದ್ದಾರೆ ಜಸ್ಟ್ ವಾಚ್ ಲಾಗ್ಸ್ ಡನ್ ಅಂತ ಹೇಳ್ತಾ ಇದ್ದಾರೆ ಜೈ ಬಜರಂಗ್ ಬಲಿ ಅಂತ ಹೇಳ್ತಾ ಇದ್ದಾರೆ ಕೇಕ್ ಕನಪಯ್ಯರಿಗೆ ಎನ್ನ ಬರ್ತ್ಡೇ ಅತ್ತಿ ಎನ್ನ ಮೆಗ್ಗನ ಬಾಲದ ಬರ್ತ್ಡೇ ಅತ್ತಿ ಕೇಕ್ ಕಂಡ್ರೆ ಪೋಪಿ ಅಂಡಿರಾರು ಐಕ್ ಪೋಪಿನ ಅಂದ್ಗೇನು ಆಯ್ಕೆ ಕೇಕ್ ತಂಗಡ್ದಾರ ಫೋನ್ ಬೈಜ್ಜಿಗೆ ಹಾ ಪನದಲ್ಲಿ ಮಲ್ಪನ ಏನಂಜಲ ಎಂಡು ಮಲ್ಪಡ ಲೈವ್ ಅನಿಲ್ ಸುವರ್ಣ ಥ್ಯಾಂಕ್ ಯು ಬಾಲ್ ಅಂತ ಪನೊಂದುಲ್ಲೇರು ತಮಾಷೆ ಇದ್ರೆ ಜೋಶ್ ಇರುತ್ತದೆ ಆದರೆ ಎಲ್ಲ ತಮಾಷೆ ಎಲ್ಲರಿಗೂ ಇಷ್ಟ ಆಗೋದಿಲ್ಲ ಸೂರ್ಯ ಅವರೇ ಸಂಧ್ಯಾ ಸಿಸ್ ಡನ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಚೈತ್ರ ಕನ್ನಡದವರು ಜಸ್ಟ್ ಇರು ಅಂತ ಹೇಳ್ತಾ ಇದ್ದಾರೆ ಅಣ್ಣ ಯಾನ್ ತಮಾಷೆ ಮಾಡ್ತೀನಿ ಹ್ಯಾಪಿ ಬರ್ತ್ಡೇ ಪನೊಂದುಲ್ಲೇರು ಉದಯ ಪೂಜಾರಿ ತೆಲ್ತೊಂದಲೇರು ಸೂರ್ಯ ನಾನು ಇದು ಕಾಮಿಡಿ ಇರ್ತದೆ ಹೌದೌದು ನೀವಿದ್ರೆ ಕಾಮಿಡಿ ಇರ್ತದೆ ಆದರೆ ಕೆಲವರಿಗೆ ಮನಸ್ಸಿಗೆ ಬೇಜಾರಾಗುವ ಹಾಗೆ ಕಾಮಿಡಿ ಮಾಡಬಾರ್ದು ಆಯ್ತಾ ಸೂರ್ಯ ಅವರೇ ನಂದು ಹ್ಯಾಪಿ ಬರ್ತ್ಡೇ ಇದೆ ಜಸ್ಟ್ ಕಿರಣ್ ಲೈವ್ ಓನರ್ ನಮಸ್ತೆ ಒಡೆಬೋದಿತ್ತಾರೆ ಕಿರಣ್ ಸಂಧ್ಯಾ ಸಪೋರ್ಟಿಂಗ್ನಲ್ಲಿ ಉದಯ್ ಇದು ನಿಜನಾ ಅಂತ ತಿಳಿದುಕೊಡಿದಾಳೆ ಸಂಗೀತ ಮೇಡಮ್ ಸುಳ್ಳ ನಿಕ್ಕುಲು ಪೊಕಳೆನಾ ಒಪ್ಪದೇರೆ ಸತ್ಯ ಅಂದಿ ಇನ್ನೇ ಮಾರ್ರೆ
ಒಪ್ಪ ಹೆಂಗ್ ಪೋಡಿಗ್ಯಾಣಿ ನಿಕುಲ್ ಅವರ ಗಲಾಟೆ ಮಲ್ಪೋರ ಅಂತ ಪೋಡಿಗ್ಯಾಣಿ ಎಂಕದಲ್ಲ ಬೇಜಾರಿ ಜಾಣ ನಿಕುಲ್ ನಿಕುಲ್ ಮನಸ್ಸು ಬೇಜಾರಾದ ಪೋರೆ ಬಲ್ಲಿ ಅಂಚ ಪನ್ಯಾನ್ ಸಂಧ್ಯಾಕ್ಕ ನಿನ್ನ ಲೈವಲ್ಲಿ ಮಾಡ್ಬೇಕಿತ್ತು. ಅಯ್ಯೋ ಎಂಕಿತ್ತೆ ಸತ್ಯ ಎಂಕಿತ್ತೆ ಡೆಲಿಕೇಟ್ ಎಂಗೆ ಟೆನ್ಷನ್ ಆದಿತ್ತುಂಡು ಯಾನ ಈ ಟೆನ್ಷನ್ ಆದ ಪೋಯೆ ಗೊತ್ತು ನಾನು. ಓ ಮೈ ಗಾಡ್ ವಾಚ್ ಅವರು ಚೆನ್ನಾಗಿ ಇರುತ್ತದೆ. ಹಬ್ಬ ದೇವರೇ. ಸಂಧ್ಯಾ ಲೈವ್ ಮಾಡ್ತೀಯಾ? ನಾನು ಎಂಡ್ ಮಾಡಬೇಕಾ ಲೈವ್? ನೋಡಿ ಈಗ ಸಂಧ್ಯಾ ಸಿಸ್ನ ಲೈವ್ ಉಂಟು, ನಾನು ಲೈವ್ ಎಂಡ್ ಮಾಡ್ತೇನೆ. ನನಗೆ ಇಷ್ಟೇ ಮೆಸೇಜ್ ಇರೋದು, ಓದಿದ್ದೇನೆ ಎಲ್ಲ ಮೆಸೇಜನ್ನು. ಯಾರಾದರೂ ಮೆಸೇಜ್ ಬಿಟ್ಟು ಹೋದರೆ ಸಾರಿ ಆಯಿತಾ. ಮಾತ್ರ ಯಾರು ಕೂಡ ಬೇಜಾರು ಮಾಡಿ ಹೋಗಬೇಡಿ ಆಯಿತಾ. ಎಲ್ಲರೂ ಕೂಡ ಎಲ್ಲರಿಗೆ ಸಪೋರ್ಟ್ ಮಾಡಿ, ಎಲ್ಲರೂ ಖುಷಿ ಖುಷಿಯಾಗಿ ನಗ್ನಗ್ತಾ ಇರಿ ಎಂದು ನಾನು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ನಾನು ಸ್ವಲ್ಪ ಹೊತ್ತು ನನಗೆ ಬ್ಲ್ಯಾಂಕ್ ಆಯಿತು, ಇವರಲ್ಲಿ ಎಂಥ ಗಲಾಟೆ ಆಗಿ ಹೋಗ್ತದೆ ಅಂತ ಆಯಿತು ನನಗೆ. ಅಕ್ಲೇನ ನಾಟಕ ಪಂಡ ಸಂಜೆ ನಿಕ್ಕಡಲ್ಲ ಗೊತ್ತಾಡಿ ಆನೈಗೆ ಬಂದ್ಬಿನ್ ನಿಂಡ ಅಕಲ ನಾಟಕ ಸಂಜೆ ಈ ಪಾತ್ರ ರುಚಿ ಅಕಲು ಸೀರಿಯಸ್ ಡುಲ್ಲೇರು ಅನ್ಬಿನಿ. ಓ ಮೈ ಗಾಡ್ ಸತ್ಯ ಸಂಜೆ ನೀವು ಪೋಡಿದೆ ಪೋಯದು ಸತ್ಯ ಎನ್ನಲ್ಲ ಹಿಡಿದು ಫಸ್ಟ್ ಟೈಮ್. ಓ ದೇವರೇ ಓಕೆ ಓಕೆ ತೂಲೆ ನಾನು ಮಂಗೆ ಮಲ್ಪೇರಿ ಏತು ಜನ ಕಾಪುದುಲ್ಲೇರು ಇತ್ತೇನಲ್ಲಿ ಆನ್ಕ್ ಕರು ಹೊರಡತ ಸಂಧ್ಯೆ ನೀನು ಸಂಧ್ಯೆ ಅಕ್ಕ ಬಾಯ್ ಆಲ್ ನಾನು ಹೋಗ್ತೀನಿ ಈಗ. ಸಂಧ್ಯಾ ಸಿಸಿದ ಲೈವ್ ಉಂಟು, ಎಲ್ಲರೂ ಬಂದು ಅಟೆಂಡ್ ಆಗಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು. ಮಕ್ಕರ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು. ಓಕೆ ಎಲ್ಲರೂ ಖುಷಿ ಖುಷಿಯಾಗಿ ನಗ್ತಾ ಇರಿ. ಬಾಯ್ ಆಲ್. ಥ್ಯಾಂಕ್ಸ್ ಎಲ್ಲರಿಗೂ ಲೈವ್ಗೆ ಬಂದು. ನಾಳೆ ಬೆಳಿಗ್ಗೆ 8 ಗಂಟೆಗೆ ಲೈವ್ ಉಂಟು, ಬಂದು ಸಪೋರ್ಟ್ ಮಾಡಿ. ನಂದು 1 ಗಂಟೆ ಲೈವ್ ಆಯಿತಾ, ಬಂದು ಸಪೋರ್ಟ್ ಮಾಡಿ ಆಯಿತಾ. ಬಾಯ್, ಮತ್ತೆ ಸಿಗೋಣ. ಹೌದು, ನಮ್ಮ ನಿಮ್ಮ ಭೇಟಿ ನಾಳೆ 8 ಗಂಟೆಯ ಲೈವಿಗೆ. ದಿವ್ಯ ಸಿಸ್ ಜಸ್ಟ್ ಸಿಸ್ ಪಕ್ಕ ಉದಯಣ್ಣ ಪುರ ಪೋಯರಾ ಉಳ್ಳರ ಉದಯಣ್ಣ ಪೋಯರಾ. ಬಾಯ್ ಬಾಯ್ ಮಾತಿರಗ್ಲ ಒಂಜಿ ಬಾಯ್ ಮಲ್ಪಲೆ ಮಾತ ತುಕ ಪೂರೆಲ್ಲ ಹೆಂಗು ನಿಕಲ ಮಕ್ಕರಂದೆ ಗೊತ್ತಿದ್ದು ಯಾರೆಲ್ಲ ಇದ್ದೀರಾ ಬಾಯ್ ಮಾಡಿ ನೋಡುವ, ಮತ್ತೆ ನಾನು ಹೋಗುದು. ಏರ್ಲಿ ಜೀರು ಓಕೆ ಬಾಯ್. ಲೈವ್ ಎಂಡ್ ಮಾಡ್ತಾ ಇದ್ದೇನೆ. ಬಾಯ್. ಹೋದ ಸಂಜೆ ಲೈವ್ ಸ್ಟಾರ್ಟ್ ಮಾಡಿ